ಬಟ್ಟೆ ಇಟ್ವಲ್ಲ ಹೋ ನೀರು ಇಟ್ವಲ್ಲ ಸ್ವಾಮಿ ದೇವರೇ ನಾನು ಯಾರು ಐಡಲ್ ಇದ್ದೀರಾ ಒಂದು ಸಪೋರ್ಟ್ ಮಾಡಿ ಬನ್ನಿ. ಒನ್ ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಮೆಸೇಜ್ ಸೋ ಆಗಿಲ್ಲ ಅಂದರೆ ಪೂಜಾ ಅವರು ಯಾವಾಗ ಕಾಲ್ ಬಂತು ಪೂಜಾ ಅವರೇ, ಅದು ಎಡಿಟ್ ಇದು ಆಯಿತು, ಎಂಡ್ ಆಯಿತು. ಸ್ಕೂಲಿಂದ ಕಾಲ್ ಬಂತು, ಅದಕ್ಕೆ ಎಂಡ್ ಆಗಿದ್ದು. ಪೂಜಾ ಅವರು ಲೈಕ್ ಡನ್. ಐ ಸಿಸ್ಟರ್ ಐ ವೆಲ್ಕಮ್. ರಾಧಾ ಅವರು ಬಂದರು. ರಾಧಾ ಅವರೇ ಐ ವೆಲ್ಕಮ್. ನಮಸ್ಕಾರ ಪೂಜಾ ಅವರು. ಹೌದಾ ಸಿಸ್ಟರ್, ಹೌದು ಸ್ಕೂಲಿಂದ ಕಾಲ್ ಬಂತು, ಅದು ಎಂಡ್ ಆಯಿತು, ಮತ್ತೆ ಆಗಲಿಲ್ಲ, ನೆಟ್ವರ್ಕ್ ಹೋಯ್ತು. ಅದು ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು ಪೂಜಾ ಅವರೇ, ನಿಮ್ದಾಯ್ತಾ? ಏನು ಊಟಕ್ಕೆ ಪೂಜಾ ಅವರೇ? ರಾಧಮ್ಮ ಅವರೇ ಲೈಕ್ ಡನ್ ಅಂತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. 7 ಮೆಂಬರ್ಸ್ ಇದ್ದೀರಾ. ಸುಪ್ರೀತಾ ಹಾಯ್ ಚುಪ್ಪಿ, ಐ ವೆಲ್ಕಮ್ ಚುಪ್ಪಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡು ಚುಪ್ಪಿ. ಸೂಪರ್ ಅಂದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ದಾದಾ ಸ್ಪೆಷಲ್ಲು ಒಣ ಮೀನು ಸಾರ್, ನುಂಗೆಲ್ ಸಾರ್. ಥ್ಯಾಂಕ್ ಯು ಪೂಜಾ ಅವರೇ, ಪೂಜಾ ಎಡಿಟಿಂಗ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಊಟ ಸಿಸ್ಟರ್? ಊಟ ಆಯಿತು ಸಿಸ್ಟರ್, ನಿಮ್ದಾಯ್ತಾ? ನಾನು ಊಟ ಮಾಡಿಕೊಂಡೇ ಬಂದೆ. ಊಟ ನಿಮ್ದಾಯ್ತಾ? ಥ್ಯಾಂಕ್ ಯು ಊಟ ಕೊಟ್ಟಿದ್ದಕ್ಕೆ. ನನಗೆ ಊಟವಾ? ಹೌದಾ, ಕೊಡಿ 8 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ. ರಾಧಮ್ಮ ಅವ್ರು ಲೈಕ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. 8 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ನಾನೊಂದು ಪ್ರಾಬ್ಲಮಲ್ಲಿ ಇದ್ದೆ. ನಂದು ಇನ್ನೂ ಇಲ್ಲ ಸಿಸ್ಟರ್. ಇಲ್ವಾ? ನಂದು ಆಯಿತು, ನಾನು ಊಟ ಮಾಡಿಕೊಂಡು ಆವಾಗ ಎಂಡ್ ಆಯ್ತಲ್ವ, ಮತ್ತೆ ಎಲ್ಲ ಇದು ಮಾಡಿ ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡು ಬಂದೆ. ಎಂಡ್ ಅಂತೂ ಆಗಿದೆ ಅಂತ ಬಂದೆ, ಹಾಗೇನೆ ಬರುವ ನೋಡುವ ಅಂತ. ಎಂಥದ್ದು ವಾಚ್ ಅವರು ಇದು ಆಗ್ತಿಲ್ವಾ? ಜಾನ್ವಿ ಅವರು ಬಂದರು. ಆಯ್ ಜಾನ್ವಿ ಅವರೇ, ವೆಲ್ಕಮ್ ಜಾನ್ವಿ ಅವರೇ, ವೆಲ್ಕಮ್ ಜಾನ್ವಿ ಸೀಸ್, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಪೂಜಾ ಅವರು ಏನು ಐಡಲ್ಲಿ ಬಂದು ಅಕ್ಕಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತಿದ್ದಾರೆ. ಹೌದು, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಜಾನ್ವಿ ಅವರು ಕೊಟ್ಟಾಯಿತು, ಕೊಟ್ರಾ? ಥ್ಯಾಂಕ್ ಯು ಸೋ ಮಚ್. ನಾನೊಂದು ಪ್ರಾಬ್ಲಮಲ್ಲಿ ಇದ್ದೆ ಗೊತ್ತಾ? ಅದು ಸ್ವಲ್ಪ ನಂದು ವಾಚ್ ಅವರ್ ಅಂತ ಗೊತ್ತಂಡ. ಲೈವ್ ಎಂಡ್ ಮಾಡಿದ್ಮೇಲೆ ವಾಚ್ ಅವರು ಎಷ್ಟಾಗಿದೆ ಅಂತ ತೋರಿಸಲ್ಲ, ಎಷ್ಟು ಬಂತು ಲೈವಿಗೆ ವಾಚ್ ಅವರು ಎಷ್ಟು ಬಂತು ಅಂತ ತೋರಿಸ್ತಿರ್ಲಿಲ್ಲ. ಯಾರ ಹತ್ರನೂ ಒಬ್ಬರ ಹತ್ರ ಕೇಳಿದೆ, ಎಂತಾಗೋದಿಲ್ಲ, ನೀವು ಲೈವ್ ಮಾಡ್ತಾ ಇರಿ, ಅದು ಸರಿಯಾಗುತ್ತೆ ಅಂದರು. ಏನಂತ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾರಿಗಾದ್ರೂ ಗೊತ್ತಿದ್ರೆ ಹ್ಯಾಪಿ ಡೇ ಅವರ ಆಯ್ ಅರಿನಾಜಿ ಅಂತಿದ್ದಾರೆ. ಆಯ್ ಹ್ಯಾಪಿ ಡೇ ಅವರೇ, ವೆಲ್ಕಮ್ ನಿಮಗೆ. ಹ್ಯಾಪಿ ಡೇ ಅವರೇ, ನಿಮ್ಗೆ ಏನಾದರೂ ಗೊತ್ತಾ? ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಂದು ಲೈವ್ ಮುಗಿದ ಮೇಲೆ ವಾಚ್ ಅವರು ಎಷ್ಟು ಗಂಟೆ ಆಯ್ತು ಅಂತ ಸಿಗುತ್ತಲ್ವ, ಇವತ್ತಿನ ಲೈವ್ಗೆ ಎಷ್ಟು ಸಿಕ್ಕಿದೆ ಅಂತ. ಅದು ನೋಡಲಿಕ್ಕೆ ಸಿಗ್ತೇ ಇಲ್ಲ. ಅದು ಹೇಗೆ ಅಂತ ಗೊತ್ತಾ ನಿಮ್ಗೆ ಏನಾದರೂ? ಪೂಜೆ ಎಡಿಟಿಂಗ್
ಕ್ಲಾಸ್ ಮುಗೀತಾ ಎಪ್ಪಿ ಅಂತಿದ್ದಾರೆ. ಎಂತ ಗೊತ್ತಾ ಎಪ್ಪಿ ಅವರೇ, ನಂದು ನಾನು ಲೈವ್ ಎಂಡ್ ಮಾಡ್ತೀನಲ್ವಾ, ಎಂಡ್ ಮಾಡುವಾಗ ನಮಗೆ ವಾಚ್ ಟೈಮ್ ಇಷ್ಟು ಸಿಕ್ಕಿದೆ ಅಂತ ಬರುತ್ತೆ ಅಲ್ವಾ, ಒಂದು ಎಂಡ್ ಸ್ಕ್ರೀನ್ ಬರುತ್ತೆ ಅಲ್ವಾ ಎಂಡ್ ಮಾಡಿದಾಗ, ಅದು ಗೊತ್ತಾ, ಅದು ನನಗೆ ಇವಾಗ ವಾಚ್ ಟೈಮು ಅದರಲ್ಲಿ ತೋರಿಸ್ತಾ ಇಲ್ಲ. ಅದು ಹೇಗೆ ಅಂತ ಗೊತ್ತಾ ನಿಮ್ಗೇನಾದರೂ ಅಂತ, ನಿಮ್ಗೇನಾದರೂ ಗೊತ್ತಾ ಅದ್ರ ಬಗ್ಗೆ ಏನಾದರೂ ಅಂತ ಎಪ್ಪಿ ಅವರೇ, ನಿಮ್ಮ ಹತ್ರ ಕೇಳಿದ್ದು ನಾನು, ಗೊತ್ತುಂಟಾ ಅಂತ. ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ, ನಿಮ್ಗೆ ಏನಾದರೂ ಗೊತ್ತಾ? ನನಗಂತೂ ಅದರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೇನಾದರೂ ಗೊತ್ತಾ ಅಂತ. ಎಂತ ಗೊತ್ತಿಲ್ಲ ಸಿಸ್ಟರ್, ಗೊತ್ತಿಲ್ವಾ? 1 ಕ್ಲಾಸ್ ಬಂಕ್. ಓ ದೇವ ಎಪ್ಪಿ ಅವರೇ, ಹಾಗೆ ಮಾಡಬಾರ್ದಲ್ವಾ? ಹೌದು, ನಾನು ಕ್ಲಾಸ್ ಇದ್ದೆ ಅನ್ನೋದು ಲಾಸ್ಟ್ ಕ್ಲಾಸ್ ಬಿಟ್ಟು ಲೈಬ್ರರಿ ಬಂದೆ. ಲಾಸ್ಟ್ ಕ್ಲಾಸ್ ನಡಿಲೇ ಇಲ್ಲ. ಹೌದಾ? ಎಂತಕ್ಕೆ ಹೋಗ್ಬೇಕಲ್ವಾ ಕ್ಲಾಸಿಗೆ? ಲೈವ್ ಮಾಡುವವರಲ್ಲಿ ಕೇಳಿ, ಏಜಸ್ ಅಕ್ಕಂಗೆ ಕೇಳಿದ್ರೆ, ಅವ್ರಿಗೆ ಕೇಳಿದ್ದೇನೆ ಜಾನ್ವಿ ಅವರೇ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತೇ. ಇನ್ನೊಬ್ಬರ ಹತ್ರ ಕೇಳಿದೆ ನಾನು, ಅವರಂದರೆ ಏನೂ ಆಗಲ್ಲ, ಅದು ಒಮ್ಮೊಮ್ಮೆ ಅಪ್ಡೇಟ್ ಇದಾಗುತ್ತೆ. ಯೂಟ್ಯೂಬಲ್ಲಿ ನನಗೆ ಇದು ವೈಟಿ ಸ್ಟುಡಿಯೋದಲ್ಲಿ, ಯೂಟ್ಯೂಬು ಸ್ಟುಡಿಯೋ ಡಸ್ಟ್ ಬೋರ್ಡ್ ಹೋಗಿ ಚೆಕ್ ಮಾಡಿ ಅಂತಿದ್ದಾರೆ. ಹೌದಾ? ಎಲ್ಲಿ? ಕ್ರೋಮದಲ್ಲಿಯಾ? ಹರೇ ಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು. ಇವರೆಲ್ಲ ಒಂದೇ ಕಾಲೇಜು. ಹೌದಾ? ಇವರೆಲ್ಲ ಒಂದೇ ಕಾಲೇಜಾ? ಲಾಸ್ಟ್ ಕ್ಲಾಸ್ ಮಾಡಲಿಲ್ಲ ಸಿಸ್ಟರ್. ಹೌದಾ? ಯಾಕೆ ಬಂಕ್ ಮಾಡಬಾರ್ದಲ್ವಾ? ಕಾಲೇಜಿಗೆ ಹೋಗ್ಬೇಕಲ್ವಾ? ಎಡಿಟಿಂಗ್ ನನಗೆ ಬೋರಿಂಗ್ ಆಗುತ್ತಾ, ಅದಕ್ಕೆ ಬಂದುಬಿಟ್ಟೆ. ಹೌದಾ? ಕ್ಲಾಸಲ್ಲಿ ಕೂಡ ಬೋರ್ ಆಗುತ್ತೆ ನಿಮಗೆ ಅಲ್ವಾ? ಊಟ ಆಯ್ತಾ ಅಂತ ನಿನಗೆ ಕೇಳಿದೆ ಆವಾಗ. ಪೂಜಾ ಅವರು ಅಂತಿದ್ದಾರೆ. ಯಾವ ಊರು ನಿಮ್ಮದು? ಯಾವ ಊರು ನಿಮ್ಮದು? ಪೂಜಾ ಮತ್ತು ಎಪಿದೆ ಅವ್ರದ್ದು ಊರು ಯಾವುದು? ಒಂದೇ ಕಾಲೇಜಾ ನಿಮ್ಮದು? ಕಾಲೇಜ್ ಏನಾದರೂ ಒಂದೇ ಇದೆಯಾ? ಬಂಕ್ ಮಾಡಿ ಬಂದ್ರಲ್ವ? ಹೌದು ಎಪ್ಪಿ, ಸೇಮ್ ನನಗೂ ಫುಲ್ ಬೋರ್ ಆಗ್ತಾ ಕ್ಲಾಸಲ್ಲಿ. ಲೀಲಾ ಕುಟುಂಬ ಅವರು ಬಂದರು. ಎಲ್ರಿಗೂ ಅಂತಿದ್ದಾರೆ. ಎಪಿ ಅವರು ಎಡಿಟಿಂಗ್ ತಿಂದಿಲ್ಲ, ಊಟ ಕೊಡಿಸು. ಎಡಿಟಿಂಗ್ ತಿಂದಿಲ್ಲ, ಊಟ ಕೊಡಿಸು ಅಂತಿದ್ದಾರೆ. ಕಾಲೇಜಿಗೆ ಬಂಕ್ ಮಾಡೋದಲ್ವಾ ನೀವೆಲ್ಲ? ಹೀಗೆ ಮಕ್ಕಳದ್ದೆಲ್ಲ ಹೀಗೇನೆ ಅಲ್ವಾ ಹೆಪ್ಪಿ ಅವರೇ? ಕಾಲೇಜಿಗೆ ಬಂಕ್ ಮಾಡಬಾರ್ದಲ್ವಾ? ಇಲ್ಲ ಅಕ್ಕ, ಜೂನಿಯರ್, ನಾನು ಸೀನಿಯರ್. ಓ ಅಕ್ಕ ಜೂನಿಯರ್. ಇಲ್ಲ ಅಕ್ಕೆ, ಜೂನಿಯರ್, ನಾನು ಸೀನಿಯರ್. ನೀವು ಸೀನಿಯರಾ? ಹೌದಾ? ಅವರೇ ಹೇಳಿದ್ದು ಕೇಳಿ ಅಕ್ಕ, ಒಂದೇ ಕಾಲೇಜಿಗೆ ಅನಿಸುತ್ತೆ. ನೀವು ಒಂದೇ ಕಾಲೇಜಾ ಇಬ್ಬರು ಕೂಡ? ಪೂಜಾ ಮತ್ತು ಎಪಿ ಸಪೋರ್ಟ್ ಮಾಡಿ ರಿಟರ್ನ್ ಇದೆ ಅಂತಿದ್ದಾರೆ. ಬಾ ಕೊಡಿಸ್ತೀನಿ ವೈಟ್ ಅಂತಿದ್ದಾರೆ. ಹಾಯ್ ಸಿಸ್ಟರ್. ಹಾಯ್ ರಾಧವರೇ. ಆಗ ಬ್ಲೂ ತೆಗೆದಿದ್ದೆ ನಾನು, ಆಯಿತಾ? ನಾನು ಈಗ ಹೋಗುವಾಗ ಎಲ್ರಿಗೂ ಬ್ಲೂ ತೆಗಿತೀನಿ ಅಂತ ಇದ್ದೇನೆ. ಯಾರು ಬೇಜಾರು ಮಾಡ್ಕೋಬೇಡಿ, ನಾಳೆ ಬೆಳಿಗ್ಗೆ ಎಲ್ರಿಗೂ ಕೊಡ್ತೀನಿ ನಾನು. ಯಾರಿಗೂ ಶೋ ಆಗ್ತಿಲ್ಲ ನನಗೆ ಕಮೆಂಟ್ ಹಾಕಿ, ಖಂಡಿತ ನಾವು ಒಂದು ಸರ್ತಿ ಬ್ಲೂ ಎಲ್ರಿಗೂ ತೆಗಿತೀನಿ, ಮತ್ತು ನಾಳೆ ಖಂಡಿತ ಎಲ್ರಿಗೂ ಕೊಡ್ತೀನಿ ನಾನು. ಯಾರು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಲೈಕ್ ಡನ್ ಅಂತಿದ್ದಾರೆ. ರಾಧವರು ಸಪೋರ್ಟ್ ಅಲ್ಲದೆ. ಊಟ ಆಯಿತಾ? ಊಟ ಆಗಿ ಬಂತೆ. ಆಗ ಎಂತ ಗೊತ್ತುಂಟ, ಟೀಚರ್ದು ಕಾಲ್ ಎಲ್ಲ ಬಂತು, ಸ್ಕೂಲಿಗೆ ಹೋಗ್ಲಿಕ್ಕೆ ಇತ್ತು, ಎಲ್ಲ ಆಗಿ ಮತ್ತೆ ಈಗ ಕೂತಿದ್ದೆ. ಸ್ಕೂಲಲ್ಲಿ ಬುಕ್ ಎಲ್ಲ ಸಿಗುತ್ತೆ ಅಂದರೂ ಹೋಗಿ ಬಂದೆ. ಥ್ಯಾಂಕ್ ಯು ಸೋ ಮಚ್ ಎಪ್ಪಿ ಅವರು. ₹50 GPay ಮಾಡು ಎಡಿಟಿಂಗ್ ಅಂತಿದ್ದಾರೆ. ಹಾಗೆ ಎಡಿಟಿಂಗ್. ಓ ಪೂಜಾ ಅವರಿಗೆ 7 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಾ ಅವರು ಸಪೋರ್ಟ್ ಅಲ್ಲಿ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ನಿಮ್ಮ ಕಾಲೇಜ್ ಒಂದೇಯಾ ಎಪ್ಪಿ? ನಿನಗೋಸ್ಕರ ಇಷ್ಟ ಊಟ ಬಂದಿದ್ದೀನಿ, ಮತ್ತೆ ಐಸ್ ಕೂಡ ತಗೊಂಡಿದ್ದೀನಿ ನೋಡು ಅಂತಿದ್ದಾರೆ.
ಎಕ್ಸ್ಟ್ರಾ ಊಟ ತಂದಿದ್ದಾರೆ ನೋಡಿ, ಕಲಿಸಿಕೊಟ್ಟಿದ್ದಾರೆ. ತಿನ್ನಿ ಎಪ್ಪಿ. ಸೂಪರ್ ಸಪೋರ್ಟ್ ಅಲ್ಲಿದ್ದ ಜಾನ್ವಿ, ಸೂಪರ್ ಸಪೋರ್ಟ್ ರಾಧಾ ಅವರು ಸೂಪರ್ ಸಪೋರ್ಟ್. ತೆಲುಗು ಕಾಮಿಡಿ ಆಯ್ ಅಕ್ಕ, ವೆಲ್ಕಮ್ ತೆಲುಗು ಕಾಮಿಡಿ ವೆಲ್ಕಮ್. ರಾಧಾ ಅವರು ಸೂಪರ್ ಸಪೋರ್ಟ್ ಕೊನೆಗೆ ಅಂತಿದ್ದಾರೆ. ರಾಧಾ ಅವರು ಥ್ಯಾಂಕ್ ಯು ಸೋ ಮಚ್. ಮಾಡಿ ಯು ಪೇ ಡಿ ಹಾಕು ಎಪ್ಪಿ ಮಾಡ್ತೀನಿ ಅಂತಿದ್ದಾರೆ. ID ಹಾಕು ಮಾಡ್ತೀನಿ ಅಂತಿದ್ದಾರೆ. ಎಡಿಟಿಂಗ್ 1 ಅಂಬಿತು. ನಾನು ತೆಲುಗು ವಾಲ, ನನಗೆ ಕನ್ನಡ ಗೊತ್ತಿಲ್ಲ. ನಾವು ಕನ್ನಡ, ನಮಗೆ ತೆಲುಗು ಗೊತ್ತಿಲ್ಲ, ಅದೇ ಆಯಿತು. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ರಿಟರ್ನ್ ಇದೆ, ಕಮೆಂಟ್ ಹಾಕಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ರಾಧಾ ಸಿಸ್ಟರ್ ಅಂತಿದ್ದಾರೆ ಪೂಜಾ ಅವರು. ಸರಿಯಾದ ಕ್ರಮ ಬ್ಲೂ ತೆಗೀರಿ. ಹೌದು, ನಾನು ಎಲ್ರಿಗೂ ತೆಗೆದು ಮತ್ತೆ ನಾಳೆ ಖಂಡಿತ ನಿಮ್ಗೆ ಎಲ್ರಿಗೂ ಕೊಡ್ತೀನಿ. ಯಾರಿಗೆಲ್ಲ ಬ್ಲೂ ನಾಳೆಯಿಂದ ಮೆಸೇಜ್ ಶೋ ಆಗ್ತಿಲ್ಲ, ನನಗೊಂದು ಕಮೆಂಟ್ ಹಾಕಿ, ಖಂಡಿತ ನಿಮಗೆ ಅಲ್ಲಿಂದ ಬ್ಲೂ ಕೊಡ್ತೀನಿ ಆಯಿತಾ. ಚುನಾವಣೆಗೆ ನಮಸ್ಕಾರ ರಾಧಾ ಅಕ್ಕ ಅಂತಿದ್ದಾರೆ. ಈಗ ಎಲ್ಲ ಹೋಗುವಾಗ ಎಲ್ರಿಗೂ ತೆಗಿತೀನಿ, ಬೇಜಾರು ಮಾಡ್ಕೋಬೇಡಿ ಯಾರು. ಎಡಿಟಿಂಗ್ ಮಾಡ್ತೀಯಾ 50 ಅಂತಿದ್ದಾರೆ. ಅಪ್ಪು ಫಾರ್ ಎವರ್ ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್ ಅಪ್ಪು ಅವರೇ ವೆಲ್ಕಮ್. ರಾಧಾ ಅವರು ಅಪ್ಪು ಹಾಯ್ ಅಂತಿದ್ದಾರೆ. ಅಪ್ಪು ಅವರು ಲೈಕ್ ಡನ್ ಅಂತಿದ್ದಾರೆ. ಕೊನೆಗೆ ಬಗ್ಗೆ ರಾಧಾ ಸಿಸ್ಟರ್ ಊಟ ಆಯ್ತಾ ಅಂತಿದ್ದಾರೆ ಪೂಜಾ ಅವರು. ಸೂಪರ್ ಓಕೆ ಆಗ್ತೀನಿ ತಗೋ ಅಂತಿದ್ದಾರೆ. ತೆಲುಗು ಪಾತಿರ್ಲಿ ಅಕ್ಕ, ಎನ್ನಕ್ಕೂ ತೆಲುಗು ಬರಂದು ನನಗೆ ಬರುವುದಿಲ್ಲ. ಪೂಜಾ ಕಮೆಂಟ್ ಹಾಕಿ ರಿಟರ್ನ್ ಮಾಡು ಅಂತಿದ್ದಾರೆ. ಪೂಜಾ ಅವರು ಇಲ್ಲ ಪೂಜಾ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಪ್ಪಿ ಅವರು ಎಪ್ಪಿ ಡೇ ಅಪ್ಪು ಅಂತಿದ್ದಾರೆ. ಹಾಯ್ ಹ್ಯಾಪಿ ಡೇ ಅಂತಿದ್ದಾರೆ. ರಾಧಾ ಕನೆಕ್ಟ್ ಆಗಿ ಎಲ್ಲರೂ ಅಂತಿದ್ದಾರೆ ನೋಡಿ. 928048 ಅಂತಿದ್ದಾರೆ. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಜಾನ್ವಿ ಅವರೇ, ಥ್ಯಾಂಕ್ ಯು ಎಪ್ಪಿ. ಎಡಿಟಿಂಗ್ ಹಾಕಿದ್ದೀನಿ ಕಲಿಸು ಅಂತಿದ್ದಾರೆ. ಓಕೆ ಡನ್ ಎಪ್ಪಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಾಧಾ ಅವರು. ಸೂಪರ್ ಸಪೋರ್ಟ್. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ ಅಪ್ಪು ಅವರು. ಹರಿನಾಜ್ ವಿದೌಟ್ ಬ್ಲೂ ನನ್ನ ಕಮೆಂಟ್ ಯಾರಿಗೂ ಕಾಣಿಸಲ್ಲ. ಒಬ್ರೊಬ್ರು ತೆಗಿತೀನಿ, ಒಬ್ರದ್ದು ಕೆಲವರು ತೆಗಿಲಿ. ಈಗ ಜಾನ್ವಿ ಅವ್ರದ್ದು ತೆಗೆದು ನೋಡ್ತೀನಿ. ಜಾನ್ವಿ ಅವರೇ ಕಮೆಂಟ್ ಹಾಕಿ ಆಯಿತಾ, ನೋಡ್ತೀನಿ ಏನಾಗುತ್ತೆ ಅಂತ. ನೋಡಿ ರಿಮೂವ್ ಮಾಡಿದೆ ಜಾನ್ವಿ ಅವರೇ, ಕಮೆಂಟ್ ಹಾಕಿ. ಆಯಿತು ಅಂತಿದ್ದಾರೆ. ರಾಧಾ ಗುಪ್ತವಾಗಿ ಅಂತಿದ್ದಾರೆ. ಹೆಪ್ಪಿ ಎಲ್ಲರೂ ಒಣಸಾಂಡ ಅಂತಿದ್ದಾರೆ. ಒಣಸಾಂಡು ಜಾನ್ವಿ ಅವ್ರದ್ದು ಬರ್ತೇ ಇಲ್ಲ ಏನೇನು ಅಂತಿದ್ದಾರೆ. ಚುನಾವಣೆ ಅಂತಿದ್ದಾರೆ. ಜಾನ್ವಿ ಅವರೇ ಬರ್ತಾ ಉಂಟಾ ನಿಮ್ಮದು ಬಿಟ್ಟು K1 ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರೇ ಬರ್ತಾ ಉಂಟಾ ನಿಮ್ಮದೇ? ಇಲ್ಲ ಅಲ್ವಾ? ನೋಡಿ ಜಾನ್ವಿ ಅವ್ರದ್ದು ಹೋಯ್ತು. ಎಲ್ಲರದ್ದು ಶೋ ಆಗಲ್ಲ, ಖಂಡಿತ ನಾಳೆ ಕೊಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಿಟ್ಟು ಅವರೇ. 1 ಲೈಕ್ ಡನ್ ಅಂತಿದ್ದಾರೆ ಬಿಟ್ಟು. ಥ್ಯಾಂಕ್ ಯು ಜಾನ್ವಿ. ಹರೇ ಕೃಷ್ಣ ಅಂತಿದ್ದಾರೆ. ಜಾನ್ವಿ ಅವರೇ ಬಂತ ನಿಮಗೆ ಬ್ಲೂ ಶೋ ಆಯ್ತಾ ನಿಮ್ಮದು ಮೆಸೇಜ್? ಬಿಟ್ಟು ಊಟ ಆಯ್ತಾ ಅಂತಿದ್ದಾರೆ ರಾಧವರು. ಎಪ್ಪಿ ಅವರು ಪೂಜೆ ಅಮೌಂಟ್ ಬಂತು ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿ ಪೂಜೆ ಅವರು ಸೂಪರ್ ಸಪೋರ್ಟು. ಬಿಟ್ಟು ಗಿಫ್ಟ್ ಕೊಡಿ. ಜಾನ್ವಿ ಇದ್ದೀರಾ? ಜಾನ್ವಿ ನಿಮಗೆ ಬ್ಲೂ ತೆಗ್ದೆ ಈಗ ಎಂತ ಬಂದಿಲ್ವಾ ನಿಮ್ಮ ಮೆಸೇಜ್? ನನಗೆ ಶೋ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ರಾಧವರೇ. ಥ್ಯಾಂಕ್ ಯು ಪೂಜಾ ಅವರೇ. ಇರಲಿ ಬಿಡು ಅಪ್ಪಿ ಬ್ರದರ್ ಅಂತಿದ್ದಾರೆ. ಸೂಪರ್. ಥ್ಯಾಂಕ್ ಯು ಜಾನ್ವಿ. ಇಷ್ಟೊತ್ತು ಆಗಿರ್ಲಿಲ್ವಾ ಶೋ ಆಗಿರ್ಲಿಲ್ವಾ? ಹೌದಾ? ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. ಹೊಸಬ್ರದ್ದು ಎಲ್ಲ ತೆಗಿತೀನಿ ಆಯಿತಾ, ಕೆಲವರದ್ದು. ಊಟ ಆಯ್ತಾ ಅಂತಿದ್ದಾರೆ ಬಿಟ್ಟು ಬ್ರದರ್. ಊಟ ಆಯಿತು ಬ್ರದರ್, ನಿಮ್ದಾಯ್ತಾ? ನಂದಾಯಿತು.
ಥ್ಯಾಂಕ್ ಯು ಸೋ ಮಚ್. ಈರ್ ಇತ್ತಾರಾ ಬ್ಲೂ ಈರಾಗ ಶೋ ಆಯ್ಜಾ ಮೆಸೇಜ್ ಈರ್ ಪಾಂಡ್ಯ ಮೆಸೇಜ್ ಸ್ಲೋ ಆಯ್ಜಾ ತೆಗೆದು ಕೊಡು. ತೆಗ್ದೆ ಈಗ ತೆಗೆದು ಕೊಟ್ಟೆ ನೋಡಿ ನಿಮಗೆ. ಥ್ಯಾಂಕ್ ಯು ರಾಧವರೇ, ಥ್ಯಾಂಕ್ ಯು. ಎಡಿಟಿಂಗ್ 51 ಮೇಲ್ಸ್ ಬರಲ್ಲ ಅಂತಿದ್ದಾರೆ. ಹೌದು, ಅಷ್ಟಾದರೂ ಹಾಕಿದ್ರಲ್ವ ಪಾಪ ಅವರು. ರಿಟರ್ನ್ ಮಾಡ್ತೀನಿ ಎಡಿಟಿಂಗ್ ಅಂತಿದ್ದಾರೆ. ನಗಡ್ತಿದ್ದಾರೆ. ಅಷ್ಟಾದರೂ ಮಾಡಿದ್ರಲ್ವಾ ರೇಪಿ ಅವರೇ, ಪಾಪ ಬಿಟ್ಟು ಅಂತಿದ್ದಾರೆ. ಎಗ್ ರೈಸ್ ಬರುತ್ತೆ ತಿನ್ನು ಹೋಗು ಅಂತಿದ್ದಾರೆ. ನೋಡಿ ಎಷ್ಟು ಒಳ್ಳೆ ಮನಸ್ಸಿದೆ ಅವರಿಗೆ, ನೋಡಿ ಪೂಜಾ ಅವರಿಗೆ. ಅಯ್ಯೋ ಬೇಡ ಎಪ್ಪಿ, ಅಷ್ಟಾದರೂ ಹಾಕಿದ್ರಲ್ವ ಪಾಪ ಅವರು. ಜಾನ್, ಹೌದು ನನ್ನ ಮೆಸೇಜ್ ಮಾಡಿದೆ ನಿಮಗೆ ಕಾಣಿಸ್ಲಿಲ್ಲ. ಹೌದಾ, ಅದೇ ನಾನು ಇದು ನಿಮಗೆ ಬಂದಿದ್ದು. ನೀವು ಹೋಗುವಾಗ ನಾನು ಬ್ಲೂ ತೆಗೆದು ಬಿಡ್ತೀನಿ, ಹೋಗುವಾಗ ಹೇಳಿ, ಮತ್ತೆ ಮಾರ್ನಿಂಗ್ ನಿಮಗೆ ಕೊಡ್ತೀನಿ ಆಯಿತಾ ಬ್ಲೂ. ನೀವು ಕಮೆಂಟ್ ಹಾಕಿದ್ರಲ್ವ ನನ್ನ ಮೆಸೇಜಿಗ ವಿಡಿಯೋಕ್ಕೆ, ಅದಕ್ಕೆ ಬ್ಲೂ ಕೊಟ್ಟು ಬಿಡ್ತೀನಿ ಆಯಿತಾ. ಅಥವಾ ಹೋಗುವಾಗ ತೆಗಿತೀನಿ ಜಾನ್ವಿ ಅವರೇ ಆಯಿತಾ. ಇಲ್ಲಿ ಬ್ಲೂ ಬೇಡ. ಹರೇ ಕೃಷ್ಣ ಹಾಕ್ಬಿಟ್ಟೆ ಎಡಿಟಿಂಗ್ ಅಂತಿದ್ದಾರೆ. ಯಾಕೆ ಪಾಪ ಅವರು ಅಷ್ಟಾದರೂ ಹಾಕಿದ್ರಲ್ವಾ ನಿಮ್ಗೆ ಎಗ್ ರೈಸ್ ತಿನ್ಲಿ ಅಂತ. ಎಷ್ಟು ಒಳ್ಳೆ ಮನಸ್ಸಿದೆ ನೋಡಿ. ಕನ್ನಡತಿ ಅಂತಿದ್ದಾರೆ, ಬಿಟ್ಟು ಬಿಟ್ಟು ಅಂತಿದ್ದಾರೆ. ಬಿಟ್ಟು ಅವರು ಬಂದರು. 12 ಲೈಕ್ ಡನ್. ಜುಲೈ ಅಂತ ಜಾಮಿ ಅವರು, ತೊಂದರೆ ಇಲ್ಲ ಕಮೆಂಟ್ ಹಾಕುವೆ. ಓಕೆ, ನೀವು ಹೋಗುವಾಗ ನಾನು ತೆಗಿತೀನಿ, ಮತ್ತೆ ನಿಮ್ಮ ಕಮೆಂಟ್ ಹಾಕಿ ಆಯ್ತಾ. ಕೆಲವರು ತೆಗಿತೀನಿ, ಯಾರ್ದೋ ಅವರು ಕೆಲವರು ಅಪರೂಪಕ್ಕೆ ಬರುತ್ತಾರೆ, ಅವರದ್ದೆಲ್ಲ ಪಿನ್ ಮಾಡಿ ಅಂತಿದ್ದಾರೆ. ಡೈಲಿ ಬರುವವ್ರದ್ದು ತೆಗೆಯುವುದಿಲ್ಲ, ನೋಡುವ ಮತ್ತೆ ಅವರಿಗೆ ಬೇಕಾದರೆ ಮತ್ತೆ ಕೊಡ್ಬೋದು. ಎಲ್ರದ್ದು ಒಮ್ಮೆ ತೆಗಿಬೇಕಂತೆ. ತೆಗೆದ್ರು ಯಾರು ಬೇಜಾರು ಮಾಡ್ಕೋಬೇಡಿ, ನನಗೆ ಮೆಸೇಜ್ ಹಾಕಿ. ನಾನು ಇವತ್ತು ಅದರ ಹಿಂದೆನೇ ಓಡ್ತಿದ್ದೆ. ನನಗೆ ಬ್ಲೂ ಇಲ್ಲ, ಬ್ಲೂ ಎಂಥದ್ದು ಆಗಿದೆ ಅಂತ ನನಗೆ ತಲೆ ಟೆನ್ಷನ್ ಆಗಿಬಿಟ್ಟಿದೆ. ಏನಾದರೂ ತಿನ್ಕೋಬೇಕು ತಾನೇ ಅಂತಿದ್ದಾರೆ. ವೆಂಕಟಚಮ್ಮ ಅವರು ಬಂದರು. ಆಯ್ಸಿ ಸಾಯ್, ವೆಲ್ಕಮ್ ವೆಲ್ಕಮ್. ಬಿಟ್ಟು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಿಟ್ಟಲ್ಲ ರಾಧಾ ಅವರು, ಹರೇ ಕೃಷ್ಣ ಅಂತಿದ್ದಾರೆ. ಜಾನ್ವಿ ಅವರು, ವೆಂಕಟಚಮ್ಮ ಲೈಕ್ 13 ಅಂತಿದ್ದಾರೆ. ಪೂಜಾ ಅವರು ಯಾಕೆ ವಾಪಸ್ ಅಂತಿದ್ದಾರೆ. ಅವರಿಗೆ 50 ರೂಪಾಯಿ ಸಾಕಾಗಲಿಲ್ಲ ಅಂತೆ. ವೆಂಕಟೇಶಿ ಸಾಯಿ ಪ್ಲೀಸ್ ಪ್ಲೀಸ್ ಕನೆಕ್ಟ್ ಅಂತಿದ್ದಾರೆ ರಾಧವರು. ದುರ್ಗಾ ಅಕ್ಕ ಹಾಯ್ ಅಂತಿದ್ದಾರೆ. ನಮ್ಮ ಇವರು ನಾಗಮಾಶಿ 13 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಹಾಯ್ ಲಾವಣ್ಯ ಅವರೇ. ಪೂಜಾ ಅವರು ಎಪ್ಪಿ ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿದ್ದಾರೆ, ಲೈಕನ್ನು ಕೊಡಿ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೆಪ್ಪಿ ಅವರು ಪಿನ್ ಮಾಡಿ, ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಾಧಾ ಅವರು ಕೊನೆಗೆ ಅಂತಿದ್ದಾರೆ. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಾವಣ್ಯ ಆರೆಂಜ್ ಎಪ್ಪಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಾ ಅವರು ಕೊನೆಗೆ ಅಂತಿದ್ದಾರೆ. ಜಾನ್ವಿ ಅವರು ಸೂಪರ್ ಸಪೋರ್ಟು. ರಾಧಾ ಅಂತಿದ್ದಾರೆ. ರಾಧಾ ಸ್ಟೈಲ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಲಾವಣ್ಯ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಅವರು ಹರೇ ಕೃಷ್ಣ ಅಂತಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. ರಾಧಾ ಅವರು ಬಿಟ್ಟು ಭಗತ್ ಸಿಂಗ್ 15 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧಾ ಅಂತಿದ್ದಾರೆ. ಗೋಡಂಬಿ ದ್ರಾಕ್ಷಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪೂಜಾ ಅವರು ಏನು ಊಟ ಮಾಡಿಲ್ವಾ ಎಪ್ಪಿ? ಊಟಕ್ಕೆ ಬನ್ನಿ, ಊಟ ರೆಡಿ ಇದೆ ಮನೆಯಲ್ಲಿ. ನಂದು ಊಟ ಆಗಿ ಬಂದೆ ನಾನು. ಬಿಟ್ಟು ಅಂತಿದ್ದಾರೆ. ಲಾವಣ್ಯ ಬೆಂಡೆಕಾಯಿ ಬದನೆಕಾಯಿ ಅಂತಿದ್ದಾರೆ. ರಾಣಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪೂಜಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. 7 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಯಾರೆಲ್ಲ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. 4 ಗಿಫ್ಟ್ ಡನ್. ರಾಧಾ ಅಂತಿದ್ದಾರೆ ನೋಡಿ, 4 ಗಿಫ್ಟ್ ಕೊಟ್ಟಿದ್ದಾರಂತೆ. ನವೀನ್ ಅವರು ಬಂದರು. ನವೀನ್ ಜಿ ಅವರು ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಆಫ್ಟರ್ನೂನ್ ನಿಮಗೂ ಕೂಡ ನವೀನ್ ಬ್ರದರ್ ಅವರೇ. ಕೆ ಊಟ ಕೇಳೋಕ್ಕೆ ಮುಜಿಕರ ಪಡಲ್ಲ. ಎಡಿಟಿಂಗ್ ಫಸ್ಟ್ ಊಟ, ಆಮೇಲೆ ಮಿಕ್ಕಿದೆಲ್ಲ. ಥ್ಯಾಂಕ್ ಯು ಎಡಿಟಿಂಗ್ ಅಂತಿದ್ದಾರೆ. ಬಿಟ್ಟು ಸೂಪರ್. ಬೀಟ್ರೂಟು ಟೊಮೆಟೊ ಅಂತಿದ್ದಾರೆ. ನವೀನ್ ಅವರು ಪೂಜಾ ಕನೆಕ್ಟ್ ಆಗಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾಡಲ್ಲ
ಇವಾಗ ಮಾಡಬೇಕು ಎಡಿಟಿಂಗ್ ಅಂತಿದ್ದಾರೆ, ಬಿಟ್ಟು ಬಿಟ್ಟು ಅಂತಿದ್ದಾರೆ. ಹಾಯ್ ಅಕ್ಕ ಅಂತಿದ್ದಾರೆ ಸಾಗರ್ ಡೈರಿ ಅವರು. ಹಾಯ್ ಹಾಯ್ ಸಾಗರ್ ಡೈರಿ ಅವರೇ. ನಿಮಗೇನಾದರೂ ಗೊತ್ತಾ ಸಾಗರ್ ಡೈರಿ ಅವರೇ, ಇದು ನಾನು ಲೈವ್ ಎಂಡ್ ಮಾಡುವಾಗ ನನಗೆ ವಾಚ್ ಅವರು ಅದರಲ್ಲಿ ನನಗೆ ಲೈವ್ಗೆ ಎಷ್ಟು ಟೈಮ್ ಸಿಕ್ಕಿದೆ ಅಂತ ಗೊತ್ತಾಗ್ತಿಲ್ಲ. ಇವಾಗ ಎಂಡ್ ಮಾಡ್ತೀನಲ್ವಾ, ಎಂಡ್ ಮಾಡುವಾಗ ಯಾವಾಗಲೂ ಬರ್ತಿತ್ತು, ನಿನ್ನೆಯಿಂದ ಬರ್ತೇ ಇಲ್ಲ. ಅದು ಯಾಕೆ ಗೊತ್ತಾ ನಿಮ್ಗೇನಾದರೂ? ಜಾನ್ವಿ ಅವರು ಸಪೋರ್ಟ್ ಬಿಟ್ಟು ಅವರು ರಾಧಾ ಅಂತಿದ್ದಾರೆ. ಶೈಲು ತ್ಯಾಗಿ ಅವರು ಎಲ್ಲೋ ಅಂತಿದ್ದಾರೆ. ಎಲ್ಲೋ ಶೈಲು ತ್ಯಾಗಿ, ಎಲ್ಲೋ ಎಲ್ಲೋ ವೆಲ್ಕಮ್ ನಿಮಗೆ. ಸಾಗರ್ ಹಾಯ್ ಅಂತಿದ್ದಾರೆ. ಜಾನ್ವಿ ಅವರು ಅರೇ ಅಂತಿದ್ದಾರೆ. ಪೂಜಾ ಅವರು ಸೇಮ್ ನಾನು ಫಸ್ಟ್ ಊಟಕ್ಕೆ ಇಟ್ಸ್ ಓಕೆ ಪಿ ಅಂತಿದ್ದಾರೆ. ಸಾಗರ್ ಅವರೇ ನಿಮ್ಗೆ ಏನಾದ ಗೊತ್ತಾ ಅದರ ಬಗ್ಗೆ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಶೈಲು ತ್ಯಾಗಿ ಪ್ಲೀಸ್ ಲೈಕ್, ಗಿವ್ ಮಿ ಲೈಕ್. ಅದ್ರ ಬಗ್ಗೆ ಗೊತ್ತಿದ್ದವರು ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ. ಅಯ್ಯೋ ಮುದ್ದು ಶ್ರೀನಿವಾಸ ಅವ್ರದ್ದು ಲೈವ್ ಸ್ಟಾಲ್ ಆಯಿತು. ನನಗೆ ನಿನ್ನೆ ಬೈದು ಹೋಗಿದ್ದಾರೆ. ಬಿಟ್ಟು ಬಿಟ್ಟು ಅಂತಿದ್ದಾರೆ. ಥ್ಯಾಂಕ್ ಯು ಬಿಟ್ಟು ಕೇಕ್ ಕನೆಕ್ಟ್ ಮೀ ಅಂತಿದ್ದಾರೆ ನವೀನ್ ಜಿ ಅವರು. ಲೈಕ್ ಡನ್ 16 ಅಂತಿದ್ದಾರೆ. ವೆಂಕಟಚಾಮ ಅವರು ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರು ಸಪೋರ್ಟು. ಲೈವ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಯಾಕೆಂದರೆ ನಾನು ಲೈವ್ ಮಾಡೇ ಇಲ್ಲ. ಒಂದು ಸಾರಿ ಮಾಡಿರೋದು, ಒಂದೆರಡು ಸಾರಿ. ಓಕೆ 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 ಓಕೆ. ಸ್ಪೆಷಲ್ ಇವತ್ತು ಒಣ ಮೀನು ಸಾರ್. ಏನನ್ನೇ ತಿಂದ ನೈಸ್ ಅಂತಿದ್ದಾರೆ. ಏ ರಾಧಾ ಅವರೇ ಅಂತಿದ್ದಾರೆ. ವೆಂಕಟ ನೈಸ್ ಅಂತಿದ್ದಾರೆ. ಐಶೋ ಪಿನ್ ಐ ಡಿ ರಿಟರ್ನ್ ಪಿನ್ ಐನ್ ಜಾಯಿನ್ ಕರೋ ಅಂತಿದ್ದಾರೆ. ಶೈಲು ತ್ಯಾಗಿ ತಿನ್ ಡನ್. ನವೀನ್ ಪ್ರಧಾರ್ ಅಂತಿದ್ದಾರೆ. ಪೂಜಾ ಅವರು, ಶೈಲ ಅವರು, ವೆಂಕಟ ಜಾಯಿನ್ ಕರೋ ಅಂತಿದ್ದಾರೆ. ವಿಡಿಯೋಸ್ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ಇನ್ನು ಕೇವಲ 100 ಗಂಟೆ ಬೇಕು. 100 ಗಂಟೆಯಾ? ಹೌದಾ? ನಿಮಗೆ 4,000 ಅವರ್ ಆಯ್ತಾ? ನಂಗೆ ಗೊತ್ತಿಲ್ಲ. 4,000 ಆಯ್ತು, 3 ಆಯ್ತಾ ನಿಮ್ಮದು ಟೈಮು? ಕೇವಲ 1 ಗಂಟೆ ಬೇಕಾ ನಿಮಗೆ? ಎಲ್ಲಿದೆ ದಪ್ಪ? ಹೌದಾ? ನಿಮ್ಮ ಟೈಮ್ ಆಯ್ತಾ? ತುಂಬ ಒಳ್ಳೆಯದಾಯಿತು. ಓಕೆ ಪೂರ್ತಿಯಾಗಿ ನೋಡುವ. 100 ಗಂಟೆ ಬೇಕಾ? ಮತ್ತಾಯ್ತಾ? ಬಸ್ ಅಂತಿದ್ದಾರೆ. ಥ್ಯಾಂಕ್ ಯು ರಾಧಾ ಅಂತಿದ್ದಾರೆ. ತಾವನ್ಯ ಡನ್ ಅಂತಿದ್ದಾರೆ. ಜಯ ಅಂತಿದ್ದಾರೆ. ವೆಂಕಟ ಸೂಪರ್ ಸಪೋರ್ಟ್. ವೆಂಕಟ ಜಾಯಿನ್ ಕರೋ ಅಂತಿದ್ದಾರೆ. ಶೈಲು ತ್ಯಾಗಿ, ಜಾನ್ವಿ ಅವ್ರು ಬಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಎಲ್ರಿಗೂ. ಬಾಯ್ ಅಂತಿದ್ದಾರೆ ಪೂಜಾ ಅವರು. ಬಾಯ್ ಪೂಜಾ ಅವರೇ. ಒಣ ಮೀನು ಸಾರು, ಒಣ ಸಾರು ಮೀನಲ್ಲ, ಒಣ ಮೀನು ಸಾರು, ಡ್ರೈ ಫಿಶ್ ಕರಿ. ಹೆಪ್ಪಿ ಅಂತಿದ್ದಾರೆ. ಬಿಟ್ಟು ನವೀನ್ ಡನ್ ಅಂತಿದ್ದಾರೆ. ವೆಂಕಟಸ್ವಾಮಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಜಾನ್ವಿ ಆರ್ಬಟ್ ಜಯ ಅಂತಿದ್ದಾರೆ. ವೆಂಕಟಸ್ವಾಮಿ ಪಿನ್ ಅಂತಿದ್ದಾರೆ. ಸಪೋರ್ಟ್ ಪೂಜಾ ಜಾಯಿನ್ ಅಂತಿದ್ದಾರೆ. ಪಿನ್ ಮಾಡು. ಸಾರಿ ಅವ್ರದ್ದು ತೆಗ್ದೆ ಈಗ. ಸಾರಿ ರಾಧಾ ಅವರೇ, ಅವ್ರು ಪಿನ್ ಮಾಡ್ಲಿಕ್ಕೆ ಅಂದರು. ಓಕೆ ಸೂಪರ್ ಅಂತಿದ್ದಾರೆ. ಜಾದನ ಮತ್ಕ. ಹೌದು ರಾಧಾ ನೋಡಿಲ್ಲ, ಸಾರಿ. ಊಟ ಆಯ್ತಾ ಅಂತಿದ್ದಾರೆ. ಬಿಟ್ಟು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಾ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೋಣಿಬಾ ಅವರು ಪಿನ್ ಐ ಡಿ ರಿಟರ್ನ್ ಅಂತಿದ್ದಾರೆ. ಪಿನ್ ಐ ಡಿ ನೋಡಿ ರಿಟರ್ನ್ ಮಾಡಿ ನಮ್ಮ ವೆಂಕಟಸ್ವಾಮಿ ಅವರಿಗೆ, ಅಲ್ಲ ಇವರಿಗೆ, ಲೋಣಿಬಾ ಅವರಿಗೆ. ವೆಂಕಟಸ್ವಾಮಿ ಅವರೇ ರಿಟರ್ನ್ ಮಾಡಿ. ಪೂಜಾ ಗಿಫ್ಟ್ ಡನ್ ಅಂತಿದ್ದಾರೆ. ಪೂಜಾ ಅವರಿಗೆ ಗಿಫ್ಟ್ ಕೊಟ್ಟು ಹೋಗಿ. ಇಟ್ಸ್ ಓಕೆ ಅಂತಿದ್ದಾರೆ.
ಥ್ಯಾಂಕ್ ಯು ಸೋ ಮಚ್. ರಾಧಾ ಲೈಫ್ ಸ್ಟೈಲ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಲೋನಿ ಬಾರೈ. ಬಿಟ್ಟು ಬಿಟ್ಟು ಲೋನಿ ಬಾರೈ. ರಾಧಾ ಲೈಫ್ ಸ್ಟೈಲ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಾಧಾ ಅವರು ಓಕೆ ಅಂತಿದ್ದಾರೆ. ಸಬ್ ನಂಬರ್ ಹೇಳಿ ರಿಟರ್ನ್ ಕೊಡ್ತೀನಿ ಆ್ಯಂಡ್ ಕಮೆಂಟ್ ಮಾಡ್ತೀನಿ ಅಂತಿದ್ದಾರೆ. ನೋಡಿ ಪಿನ್ ಐ ಡಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಲೋನಿಬಾ ಅವರು. ಒಂದು ದಿನಕ್ಕೆ ಒಬ್ಬರನ್ನು ಮಾತ್ರ ಪಿನ್ ಮಾಡಿ, ಹೆಚ್ಚಿಗೆ ಮಾಡಿದರೆ ವಾಚ್ ಟೈಮ್ ಬರಲ್ಲ. ಹೌದಾ? ಓ ಹಾಗೇ ಉಂಟಾ? ವಾಚ್ ಟೈಮ್ ಆ್ಯಡ್ ಆಗ್ತುಂಟು ನನಗೆ, ಅದರಲ್ಲಿ ವಾಚ್ ಟೈಮ್ ಅಂತ ಇದು ಮಾಡ್ತಿಲ್ಲ. ನೋಡಬೇಕು, ಇವತ್ತು ಆ್ಯಡ್ ಆಗಿದೆ, ನಿನ್ನೆ ಆ್ಯಡ್ ಆಗಿದ್ದೆ ನನಗೆ, ನಿನ್ನೆದು ಇವತ್ತು ಆ್ಯಡ್ ಆಗಿದೆ, ನೋಡಬೇಕು. ವಾವ್ ಸೂಪರ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ ಲೋನಿಬಾ ಅವರು. ಪಿನ್ ಐ ಡಿ ರಿಟರ್ನ್ ಪ್ಲೀಸ್. ಹಾಗಾದರೆ ಇನ್ನು ಯಾರನ್ನು ಮಾಡಲ್ಲ ನಾನು, ಇವತ್ತು ಆಯಿತು. ಬಿಟ್ಟು ಅವರು ಸ್ವಲ್ಪ ಸಪೋರ್ಟು ಚಾರ್ಟ್ ರೇಟ್ ಬರಲ್ಲ. ಹೌದಾ? ವಾಚ್ ಅವರ ವಾಚ್ ಟೈಮ್ ಶೋ ಆಗಿಲ್ಲ ನನಗೆ. ರಾಧಾ ಲೈಫ್ ಸ್ಟೈಲ್ ರಿಟರ್ನ್ ಅಂತಿದ್ದಾರೆ. ವೆಂಕಟೇಶಂ ಸೂಪರ್ ಅಂತಿದ್ದಾರೆ. ಓಕೆ, ಇನ್ನು ಮಾಡಲ್ಲ. ಇಷ್ಟು ನೋಡುವ, ಎಲ್ಲವನ್ನು ನೋಡಿ ಪ್ರಯತ್ನ ಮಾಡಿ ಬಿಡುವ. ನೈಸ್ 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 ಅಂತಿದ್ದಾರೆ. ವಾ ಸೂಪರ್ ಅಂತಿದ್ದಾರೆ. ನೈಸ್ ಸೂಪರ್. ಪಿನ್ ಐ ಡಿ ರಿಟರ್ನ್, ಪಿನ್ ಐ ಡಿ ವೆಂಕಟಚಾಮ ಅವರೇ ಪ್ಲೀಸ್ ರಿಟರ್ನ್ ಲೋನಿಬಾರೈ. ಹೆಚ್ಚು ಚಾರ್ಟ್ ರೇಟ್ ಬಂದರೆ ವಾಚ್ ಟೈಮ್ ಕೂಡ ಹೆಚ್ಚಿಗೆ ಬರುತ್ತೆ, ಇಲ್ಲ ಅಂದರೆ ವಾಚ್ ಟೈಮ್ ತೋರಿಸಿದಷ್ಟು ಯಾರು ಆ್ಯಡ್ ಆಗಲ್ಲ. ಹೌದಾ? ಅದು ಕೂಡ ಉಂಟಾ? ಅಲ್ಲ ಸಾಗರ್ ಅವರೇ, ನನಗೆ ಆಗಲ್ಲ. ಎಂತ ಗೊತ್ತಾ, ನಂದು ಇವಾಗ ಎಂಡ್ ಮಾಡ್ತೀನಲ್ವಾ, ಹಾಗೆ ನನಗೆ ವಾಚ್ ಟೈಮ್ ಎಷ್ಟು ಸಿಕ್ತು, ಇವತ್ತಿನ ಲೈವ್ಗೆ ಎಷ್ಟು ಸಿಕ್ಕಿತ್ತು ಅಂತ ಅದರಲ್ಲಿ ಬರ್ತಿತ್ತು. ನಿನ್ನೆಯಿಂದ ಅದು ಕಾಣ್ತಾ ಇಲ್ಲ, ವಾಚ್ ಟೈಮ್ ಒಂದು ಲೆಸ್ ಕಾಣ್ತಾ ಇಲ್ಲ. ಮತ್ತು ಎಲ್ಲದುಂಟು ನೋಡಿ, ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಜನ ಇದರಲ್ಲೇ ಇದ್ದಾರೆ, ಮತ್ತು ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ, ಎಷ್ಟು ಚಾಟ್ ಆಯಿತು, ಟೋಟಲ್ ಚಾಟ್ ಎಷ್ಟಾಯಿತು, ಅದೆಲ್ಲ ಬರ್ತುಂಟು. ಸೂಪರ್ ಸೂಪರ್. ಬಿಟ್ಟು ಅಂತಿದ್ದಾರೆ. ಪಿನ್ ಐ ಡಿ ಗಿಫ್ಟ್ ಡನ್. ಪಿನ್ ಐ ಡಿ ವೆಂಕಟಚಾಮ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಬಿಟ್ಟು ಅವರು ಪ್ಲೀಸ್ ರಿಟರ್ನ್ ಕೊಡಿ. ಲೋನಿಬಾ ಗಿಫ್ಟ್ ಡನ್ ಅಂತೆ. ರಾಧಾ ಅವರು ಓಕೆ. ಜಾನ್ವಿ ಅವರೇ ಓಕೆ, ಖಂಡಿತ ರಿಮೂವ್ ಮಾಡ್ತೀನಿ ಆಯಿತಾ. ಮಾಡಿದೆ, ಮತ್ತೆ ನಾನು ಮೆಸೇಜ್ ಹಾಕಿದ್ರಲ್ವ, ಸಂಜೆ ನೈಟ್ ಕೊಟ್ಟು ನಿಮಗೆ ಬ್ಲೂ ಕೊಡ್ತೀನಿ. ಹೌದು ಹೌದು, ಹಾಗೆ ಬಂದಿದೆ. ನಾನು ಒಬ್ಬರ ಹತ್ರ ಕೇಳಿದೆ, ಅವ್ರದ್ದು ಮೊಬೈಲ್ ಇದೆ, ಇದ್ರು ಯೂಟ್ಯೂಬ್ ಬಗ್ಗೆನೇ ಮಾತಾಡ್ತಾರೆ ಅವರು. ಹಾಗೆ ಅವರು ಅಂದರು ಏನೂ ಇಲ್ಲ, ಅದು ಆಗುತ್ತೆ ಒಮ್ಮೊಮ್ಮೆ ಹಾಗೆ, ಮತ್ತೆ ಸರಿ ಆಗುತ್ತೆ ಅಂದರು. ಸಾಗರ್ ಡೈರಿ ಅವರು ಹೌದು ಹೌದು ಅಂತಿದ್ದಾರೆ. ಲಾಗಿನ್ ಐ ಗಿಫ್ಟ್ ಅಂತಿದ್ದಾರೆ. ಬಿಟ್ಟು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಕುಮಾರಿ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್ ಕೃಷ್ಣಕುಮಾರಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೃಷ್ಣಕುಮಾರ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಂಕಟಚಾಮ ಅವರು ವಾವ್ ಅಂತಿದ್ದಾರೆ. ಲಾವಣ್ಯ ಅವರು ಬೆಸ್ಟ್ ಅಂತಿದ್ದಾರೆ. ವೆಂಕಟಚಾಮ ಅವರು ಸೂಪರ್ ವಾವ್ ಅಂತಿದ್ದಾರೆ. ಥ್ಯಾಂಕ್ ಯು. ಬಿಟ್ಟು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆಂಕಟಚಾಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಾ ಲೈಫ್ ಸ್ಟೈಲ್ ಅವರೇ. ವೆಂಕಟಚಾಮ ಅವರೇ ಗುಡ್ ಅಂತಿದ್ದಾರೆ. ಏರಪ್ಪ ಬುಲ್ತೀನಲ್ಲ. ಯೋಗಿನಿ ಅವರು ಬಂದರು. ಸೂಪರ್ ಅಂತ. ए बाबू करिया
ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ, ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಲಾವಣ್ಯ ಸೂಪರ್ ಅಲ್ಲಿದ್ದಾರೆ, ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಿಟ್ಟು ಅವರು ಓಕೆ ಬಾಯ್ ಆಲ್ ಅಂತಿದ್ದಾರೆ. ಥ್ಯಾಂಕ್ ಯು ಬಿಟ್ಟು ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಥ್ಯಾಂಕ್ ಯು. ಓಕೆ ಬಾಯ್ ಸಿಸ್ಟರ್ ಅಂತಿದ್ದಾರೆ. ಓಕೆ ಬಾಯ್ ಬಾಯ್. ಪ್ರಜೀವ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ತ್ರೀ ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಬಿಟ್ಟು ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ರಾಧಾ ಅವರು ಬಿಟ್ಟು ಅಂತಿದ್ದಾರೆ. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು. 2 ಮೆಂಬರ್ಸ್ ಇದ್ದೀರಾ ಐಡಿಯಲ್ಲಿದ್ದವರು ಬಂದು ಸಪೋರ್ಟ್ ಮಾಡಿ. ಯಾರಿಗಾದರೂ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ಬಂದು ನನಗೆ ಕಮೆಂಟ್ ಹಾಕಿ, ಖಂಡಿತ ನಾನು ಬ್ಲೂ ಕೊಡ್ತೀನಿ. ಮೈ ವಾಚಿಂಗ್ ಲೈವ್ ಬಟ್ ನೋ ಕಮೆಂಟ್. ಓಕೆ ಬಿಟ್ಟು ಡನ್. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಿಟ್ಟು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಸಾಗರ್ ಡೈರಿ ಅವರು. ನಿಮ್ಮದು 300 ಅಷ್ಟು 3900 ಆಯಿತಾ ಸಾಗರ್ ಅವರೇ? ಬಿಟ್ಟು ಅಂತಿದ್ದಾರೆ. ಪ್ಲಸ್ ಇದೆ ಹೌದಾ? ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಾ, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಾಗರ್ ಅವರು ಸಪೋರ್ಟ್ ಅಂದಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಬಿಟ್ಟು ಅವರೇ, ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರು. ಥ್ಯಾಂಕ್ ಯು.
ರಾಧವರೇ ಥ್ಯಾಂಕ್ ಯು. ಬಿಟ್ಟು ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ. ಲೈವ್ ಟೈಮ್ ಚೇಂಜ್ ಆಯ್ತಲ್ವ, ಅದೇ ಜನ ಇಲ್ಲ. ತ್ರೀ ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ತ್ರೀ ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಸಪೋರ್ಟ್ ಮಾಡಿ ಬನ್ನಿ. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು. ಬಿಟ್ಟು ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಿಟ್ಟು ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ. ರಾಧಾ ಅವರು ಥ್ಯಾಂಕ್ ಯು. ಬಿಟ್ಟು ಅವರೇ ಥ್ಯಾಂಕ್ ಯು. ಟೂ ಮೆಂಬರ್ಸ್ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬಿಟ್ಟು ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧವರೇ, ಥ್ಯಾಂಕ್ ಯು ರಾಧವರೇ. ಏಯ್ ಏಯ್ ಸಪೋರ್ಟ್ ಮಾಡಿದವರಿಗೆ ತುಂಬ ಹೃದಯದ. ಬಿಟ್ಟವರೇ ಥ್ಯಾಂಕ್ ಯು. ರಾಧವರೇ ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ, ಸಪೋರ್ಟ್ ಮಾಡಿ. ಇವತ್ತು ಲೇಟ್ ಆಯಿತು ನಂದು ಲೈವ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ರಾಧವರೇ, ಥ್ಯಾಂಕ್ ಯು. ಬಿಟ್ಟು ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪೂಜೆ ಎಡಿಟಿಂಗ್ ಅವರು ಥ್ಯಾಂಕ್ ಯು ಪೂಜಾ ಅವರೇ. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪೂಜಾ ಎಡಿಟಿಂಗ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೆಸೇಜ್ ಹಾಕಿ ಸೂಪರ್ ಅಂತ. ಸೂಪರ್ ಅಲ್ಲ, ಏನಾದರೂ ಒಂದು ಮೆಸೇಜ್ ಹಾಕಿ. ಅದು ಸ್ಟಿಕ್ ಇದೆಲ್ಲ ಕಳಿಸ್ಬಾರ್ದಂತಾರೆ, ಹೌದಂತ ಗೊತ್ತಿಲ್ಲ ನನಗೆ. ಅದು ಯೂಟ್ಯೂಬಿದ್ದು ಕಡೆಯಿಂದ ಬರುತ್ತೆ ಅಲ್ವಾ ಇಮೇಜ್, ಅದು ಕಳಿಸ್ಬೋದಂತೆ, ಇದು ಬಾರ್ದಂತೆ ಅಂತಾರೆ. ಯೂಟ್ಯೂಬಿದ್ದು ಇಮೇಜ್ ಕಳಿಸ್ಬೋದಂತೆ, ಇದು ಇಮೇಜ್ ಉಂಟಲ್ವ ಅದು ಕಳಿಸ್ಬಾರ್ದಂತಾರೆ ಪೂಜಾ ಅವರೇ. ಸೂಪರ್ ಏನಾದರೂ ಹಾಕಿ. 3 ಮೆಂಬರ್ಸ್ ಇದ್ದೀರಾ.
ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ ಇಮೇಜ್ ಆದರೂ ಹಾಕ್ಬೋದು, ಇದು ಹಾಕ್ಬಾರ್ದಂತಾರೆ, ಹೌದಂತ ಗೊತ್ತಿಲ್ಲ ನನಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಪೂಜಾ ಅವರು, ಥ್ಯಾಂಕ್ ಯು ಸೋ ಮಚ್. 3 ಮೆಂಬರ್ಸ್ ಇದ್ದೀರಾ, ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಥ್ಯಾಂಕ್ ಯು ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪೂಜಾ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆರ್ಯ ಅವರು ಪೂಜಾ ಸಾರಿ ಮಾ ಅಂತಿದ್ದಾರೆ. ಪೂಜಾ ಗಿಫ್ಟ್ ಡನ್ ಅಂತಿದ್ದಾರೆ ಬಿಟ್ಟು ಅವರು. ಪೂಜಾ ಅವರಿಗೆ ಗಿಫ್ಟ್ ಡನ್ ಅಂತೆ ಬಿಟ್ಟು ಅವರು. ಆರ್ಯ ಅಂತಿದ್ದಾರೆ. ಏನಾಯಿತು ಪೂಜಾ ಅವರೇ? ಆರ್ಯ ಅವರೇ ಎಂತ ಗೊತ್ತಾ, ನಂದು ಮೆಸೇಜ್ ವಾಚ್ ಟೈಮ್ ಇದ್ದು ಎಂತ ಗೊತ್ತಾ, ಎಂಡ್ ಮಾಡುವಾಗ ಲೈವ್ ಎಂಡ್ ಮಾಡುವಾಗ ವಾಚ್ ಟೈಮು ನಮಗೆ ಕಾಣ್ತಾ ಇಲ್ಲ. ಅದು ಏನಂತ ನಿಮ್ಗೆ ಏನಾದರೂ ಗೊತ್ತಾ? ಯೋಗಿನಿ ಆಯ್ ಅಂತಿದ್ದಾರೆ. ಆಯ್ ಯೋಗಿನಿ ಅವರೇ, ಆಯ್ ವೆಲ್ಕಮ್. ಎವ್ರಿಡೇ ಅನ್ಕಟ್ ಅವ್ರು ಬಂದರು. ಆಯ್ ಸಿಸ್ ಆಯ್ ವೆಲ್ಕಮ್. ಪ್ಲೀಸ್ ಆರ್ಯ ಅವರೇ ಒಂದು ಲೈಕ್ ಕೊಡಿ. ಎವ್ರಿಡೇ ಅನ್ಕಟ್ ಅವರೇ ಒಂದು ಲೈಕ್ ಕೊಡಿ. ಯೋಗಿನಿ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಲೈಕ್ ಎಲ್ಲರೂ ಒಂದು ಲೈಕ್ ಕೊಡಿ. ನಾನು ಏನು ಮಾಡಿದ್ದೀನಿ? ಊಟ ಆಯ್ತಾ ಸಿಸ್? ಊಟ ಆಯಿತು ಎವ್ರಿಡೇ ಅನ್ಕಟ್ಟವ್ರೆ, ನಿಮ್ದು ಆಯ್ತಾ? ಪೂಜಾ ಥಿಂಕ್ ಮಾಡಬೇಡ, ಅವನು ಅಷ್ಟೇ. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಅಂತಿದ್ದಾರೆ ಆರ್ಯ ಅವರು. ನಿಮ್ಮ ಏನು ಮಕ್ಕಳು ಆಗಿದೆ, ನಿನ್ನ ಮೇಲೆ ರೆವೆಂಜ್ ಅಷ್ಟೇ. ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಏನು ಆದರೂ ಅದೇ ನನ್ನ ನೋಡ್ಕೋತೀನಿ. ಬೇರೆ ಯಾರು ಹೇಳಿಲ್ಲ, ನಾನು ಸಿಕ್ಕಿದ್ನ ಅಂತಾರೆ. ಅಕ್ಕ ಸಿಂಪಲ್ ಕಾಪಿ ಪೇಸ್ಟ್ ಮೆಸೇಜ್ ಹಾಕಬೇಡಿ. ಕಾಪಿ ಪೇಸ್ಟ್ ಮೆಸೇಜ್ ಯಾವ ಥರದ್ದು ಆರ್ಯ ಅವರೇ? ಹಾಂ, ಸೂಪರ್ ಅಂತ ಹಾಕ್ಬಾರ್ದಲ್ವಾ? ಸೂಪರ್ ಅಂತ ಕಾಪಿ ಪೇಸ್ಟ್ ಮೆಸೇಜ್ ಹಾಕ್ಬಾರ್ದು ಪ್ಲೀಸ್. ಯಾರು ಹಾಕಬೇಡಿ ಹಾಗೆಲ್ಲ, ಆಯಿತಾ? ಸೂಪರ್ ಅಂತ ಹಾಕಬೇಡಿ ಯಾರಾದರೂ. ಏನಾದರೂ ಬರೀರಿ, ಆ್ಯಪಲ್ ಅದೆಲ್ಲ ಬರೀರಿ. ಈಗ ನೋಡಿ ರಾಧಾ ಅವರು ಹಾಗೇನೆ ಮಾಡ್ತಿದ್ದಾರೆ. ಸಪೋರ್ಟ್ ಮೆಸೇಜ್ ಹಾಕ್ಬಾರ್ದಲ್ವಾ? ಬ್ಲೂ ಯಾರಿಗೂ ಕೊಡಬೇಡಿ ಅಷ್ಟೇ ಅಕ್ಕ. ಓಕೆ ಎವ್ರಿಡೇ ಆಲ್ರೆಡಿ ಕನೆಕ್ಟೆಡ್. ಇವತ್ತು ನಾನು ಎಲ್ಲರದ್ದು ಬ್ಲೂ ರಿಮೂವ್ ಮಾಡ್ತೀನಿ, ಮತ್ತೆ ನಾನು ನಾಳೆ ಬೇಕಾದರೆ ಕೊಡ್ತೀನಿ ಎಲ್ರಿಗೂ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್. ಹಾಂ, ಲೈಕ್ ಕೊಟ್ಟರು ಸಾಕಾಗುತ್ತೆ. ಸೊಫಿಯಾ ಕಾರ್ಟೂನ್ ಅವ್ರು ಬಂದರು. ಸೂಪರ್ ಸಪೋರ್ಟ್. ಇದು ಇಮೇಜ್ ಎಲ್ಲ ಹಾಕ್ಬೋದಾ ಆರ್ಯ ಅವರೇ? ಇಮೇಜ್ ಒನ್ ಡೇ ಮೆಸೇಜ್ ಬಂದಿಲ್ಲ, ಆದರೂ ನೆಕ್ಸ್ಟ್ ಡೇ ಮೆಸೇಜ್ ಬರುತ್ತೆ. ಹೌದು. ಅಲ್ಲ ಆರ್ಯ ಅವರೇ, ಇದು ಎಂತ ಗೊತ್ತಾ, ಇದು ಕೂಡ ಹಾಕ್ಬಾರ್ದಾ? ಯಾವುದು ಇದು ಇಮೇಜ್ ಎಲ್ಲ? ಇಮೋಜ್ ಆರ್ಯ ಅಂತಿದ್ದಾರೆ. ಸೊಫಿಯಾ ಕಾರ್ಟೂನ್ ಸೂಪರ್. ಅಕ್ಕ ನನ್ನ ಲೈವ್ಗೆ ಬನ್ನಿ, ಹೇಳ್ತೀನಿ ಕ್ಲಿಯರಾಗಿ. ಎಷ್ಟು ಗಂಟೆಗೆ ಆರ್ಯ ಅವರೇ? ಖಂಡಿತ ಬರ್ತೀನಿ. ಎಷ್ಟು ಗಂಟೆಗೆ? ನನಗೆ ಬ್ಲೂ ಕೊಡಿ, ಬರ್ತೀನಿ. ನನಗೆ ಬ್ಲೂ ಸಿಕ್ಕಿಲ್ಲ ಅಂದರೆ. ಆರ್ಯ ನೀನು ಯಾವಾಗ ಲೈವ್ ಮಾಡುತ್ತೀಯಾ? ಎಷ್ಟು ಗಂಟೆಗೆ ಮಾಡ್ತೀಯಾ ಆರ್ಯ? ಲೈಕ್ ಕೊಡೋದವರು ಯಾರಾದರೂ ಇದ್ದರೆ ಲೈಕನ್ನು ಕೊಡಿ.
ನವೀನ್ ಪ್ರೇಮ ಅವರು ಹಾಯ್ ಅಂತಿದ್ದಾರೆ. ಎಂಟು 30ಕ್ಕೆ ಲೈವ್ ಮಾಡ್ತೀನಿ ಮಾ ಪೂಜಾ. ಎಷ್ಟು ನೈಟಾ ಮಾರ್ನಿಂಗಾ ನೈಟಾ? ನವೀನ್ ಸಪೋರ್ಟ್ ಮಾಡಿ, ರಿಟರ್ನ್ ಮಾಡ್ತೀನಿ ವಿಡಿಯೋ ನೋಡಿ ಅಂತಿದ್ದಾರೆ. ಓಕೆ ಅಂತ. ಆಯ್ ಸಿಸ್, ಆಯ್ NBR ಅವರೇ, ಆಯ್ ವೆಲ್ಕಮ್. ಅಜಯ್ ಕುಮಾರ್ ಅವರು ಬಂದರು. ಆಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಅಜಯ್ ಕುಮಾರ್. ಬೆಳದಿಂಗಳು ಅಂತಿದ್ದಾರೆ. ಹೌದು ನಾನೇ ಬೆಳದಿಂಗಳು. ಲೈಕ್ ಡನ್ ಅಂತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಜಯ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಏನು ಥಿಂಕ್ ಮಾಡಬೇಡ, ಅವನ ನಂಬರ್ ಅವರು ಇನ್ಸ್ಟಾ ಸಿಗ್ಲಿ ಮಾಡ್ತೀನಿ ಅಂತಿದ್ದಾರೆ. ಆರ್ಯ ಏನು ಊಟ ಮಾಡಿದ್ದಿ ಅಂತಿದ್ದಾರೆ ಪೂಜಾ ಅವರು. ಓಕೆ ಆರ್ಯ ಅಂತಿದ್ದಾರೆ. ನೈಟ್ ಲೈವ್ 8:30ಗೆ ಅಕ್ಕ ಲೈವ್. ಓಕೆ ಆರ್ಯ, ಖಂಡಿತ. ಅಡುಗೆ ಬಂದರು. ಐಸಿಸ್ ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯಿತು, ನಿಮ್ದಾಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಪ್ರೀತಿ ಕುಮಾರ್ ಅವರು ಐಸಿಸ್ ಅಂತಿದ್ದಾರೆ. ಇವತ್ತು ಯಾರಿಗಾದರೂ ಬ್ಲೂ ರಿಮೂವ್ ಆದರೆ, ನಾಳೆ ಯಾರಾದರೂ ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ಖಂಡಿತ ನನಗೆ ಮೆಸೇಜ್ ಹಾಕಿ. ಇದರಲ್ಲಿ ನಾನು ಖಂಡಿತ ನಿಮಗೆ ಬ್ಲೂ ಕೊಡ್ತೀನಿ. ಸೂಪರ್ ಅಂತಿದ್ದಾರೆ. ಅಜಯ್ ಕುಮಾರ್ ಅವರು, ಆರ್ವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಮೆಸೇಜ್. ಹೌದಾ? ಲೈಕ್ ಡನ್ 26 ಅಂತಿದ್ದಾರೆ. ಪೂಜಾ ಅವರು, ನಾನು ಚಾಕ್ಲೇಟ್ ತಿಂದೀರಾ ಸಪೋರ್ಟ್ ಅಂತಿದ್ದಾರೆ. NBR ಅವರು, ಥ್ಯಾಂಕ್ ಯು. ಆರ್ಯ ಅವರು, ಪ್ರೀತಿ ಆಲ್ರೆಡಿ ಸಬ್ ಮಾಡಿದೆ ಮಾ. ಯಾವಾಗೂ ಪ್ರೀತಿ ಅವರೇ ಆಲ್ರೆಡಿ ಕೊಟ್ಟಿದ್ದಾರಂತೆ ನೋಡಿ ಅವರು. ಪ್ರೀತಿ ಕುಮಾರ್ ಅವರು, ಅಜಯ್ ಕುಮಾರ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದೆ ಇವರುಡೆ. ಅನ್ಕಟ್ ಅವರು ಚಾಕ್ಲೇಟ್ ಅಕ್ಕ ಅಂತಿದ್ದಾರೆ. ಅಡುಗೆ ಮನೆ ಸೂಪರ್ ಅಂತಿದ್ದಾರೆ. ಅಜಯ್ ಕುಮಾರ್ ಅವರು ಪ್ರೀತಿ ಗಿಫ್ಟ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ಹೌದು ಪ್ರೀತಿ ಅಂತಿದ್ದಾರೆ. ಅಜಯ್ ಅವರು, ಪೂಜಾ ಹೇಗಿದ್ದೀರಾ ಅಂತಿದ್ದಾರೆ. NBR ಅವರು ಸೂಪರ್ ಎವ್ರಿಡೇ ಅನ್ಕಟ್ಟವರು 64. ಅಜಯ್ ಕುಮಾರ್ ನಿಮಗೆ ಗಿಫ್ಟ್ ಡನ್ ಅಂತ ಎವ್ರಿಡೇ ಅನ್ಕಟ್ಟವರು ನೋಡಿ. ಥಿಂಕ್ ಮಾಡಬೇಡ ಪೂಜಾ, ಏನಾದರೂ ನಾನು ನೋಡ್ಕೋತೀನಿ ಓಕೆನಾ ಅಂತಿದ್ದಾರೆ. ಸೂಪರ್ ಅಜಯ್ ಬ್ರದರ್ ನೀವು ಅಂತಿದ್ದಾರೆ. ಓಕೆ ಆರ್ಯ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಅಜಯ್ ಬ್ರೂ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಆರ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗಿಫ್ಟ್ ಡನ್ ಎವ್ರಿಡೇ ಅಂತಿದ್ದಾರೆ ಅಜಯ್ ಕುಮಾರ್ ಅವರು. ಮಿಸ್ಟರ್ ನವೀನ್ ಬ್ಲಾಗ್, ಹಾಯ್ ಅಕ್ಕ, ವೆಲ್ಕಮ್ ನವೀನ್ ಅವರೇ. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ನವೀನ್ ಅವರೇ. ವೆಲ್ಕಮ್ ನಿಮಗೆ. ಪೂಜಾ ಅವರು ಎಡಿಟಿಂಗ್ ಸೂಪರ್ ಸಪೋರ್ಟಲ್ಲಿದೆ. ವೆಲ್ಕಮ್. ಥ್ಯಾಂಕ್ ಯು ಅಜಯ್ ಅಂತಿದ್ದಾರೆ. NBR ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂತೋಷ್ ಆಡ್ಯ ಲೈಕ್ ಡನ್ ಅಕ್ಕ. IM ಆರ್ಯ. ಓಕೆ ಸಂಧ್ಯಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ನವೀನ್ ಅವರು ಸಪ್ಪತ್ತಿಗಾಲ. ಪೂಜಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಷಾ ನಾಗಿ ಅವರು ಐಸಿಸ್ ಐ ವೆಲ್ಕಮ್ ಚೀಸ್. ಥ್ಯಾಂಕ್ ಯು. ಅಡುಗೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಷಾ ನಾಗಿ 29 ಲೈಕ್ ಡನ್ ಅಂತಿದ್ದಾರೆ. ಹಣಿ ದಿಪ್ಯಾನ್ ಆರ್ಯ ಲೈಕ್ ಡನ್ ಅಕ್ಕ. IM ಆರ್ಯ. ಓಕೆ ಆರ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. 8:30ಗೆ ಎಲ್ಲ ಆರ್ಯ ನಮಗೆ ಒಂದು ಕಮೆಂಟ್ ಹಾಕಿ ಆಯಿತಾ, ನಾನು ಖಂಡಿತ ಜಾಯಿನ್ ಆಗ್ತೀನಿ. ನನಗೆ ಇಲ್ಲಾಂದರೆ ಸಿಗಲ್ಲ ಯಾವ್ರದ್ದು ಕೆಲವರದ್ದು. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅವರು ಸೂಪರ್ ಸಪೋರ್ಟ್. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟು ಮೆಸೇಜ್ ಹಾಕ್ಬಾರ್ದು ಅಂತಾರೆ, ಹೌದಾ? ಶ್ರೀಶಾ ಗಿಫ್ಟ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಅಜಯ್ ಬ್ರೂ ಗಿಫ್ಟ್ ಬಂದಿಲ್ಲ ಅಂತೆ ಪ್ರೀತಿ ಅವರಿಗೆ ಕಮೆಂಟ್ಸ್ ಅಂತಿದ್ದಾರೆ. NBR ಅವರು ಸೂಪರ್ ಸಪೋರ್ಟು.
ತ್ರೀ ಲೈಕ್ ಡನ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಆರ್ಯ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ಆರ್ಯ ಅವರೇ. ಖಂಡಿತ ಲೈವ್ಗೆ ಜಾಯ್ನ್ ಆಗ್ತೀನಿ. ಪ್ಲೀಸ್ ನನಗೆ ಒಂದು ಮೆಸೇಜ್ ಹಾಕು ಆರ್ಯ, ಆಯಿತಾ? ಗುಡ್ ಅಂತಿದ್ದಾರೆ, ನೈಸ್ ಅಂತಿದ್ದಾರೆ. ಪೂಜಾ ಅವರು ತಿಂದಿಯಾ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಶಾ ನಿಕ್ಕು 3 ಸಬ್ಬು ಇಚ್ಛಾ ಓಕೆ ಓಕೆನಾ ಅಂತಿದ್ದಾರೆ. ಓಕೆ ಆರ್ಯ ಬ್ರೋ ಅಂತಿದ್ದಾರೆ. ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನಾನು ನಿಮ್ಮ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. ಖಂಡಿತ ಅಡುಗೆ ಅವರೇ, ಖಂಡಿತವಾಗಿಯೂ ನಿಮ್ಮ ವಿಡಿಯೋ ನೋಡ್ತೀನಿ ನಾನು. ನನಗೆ ಒಂದು ಮೆಸೇಜ್ ಹಾಕಿ ಖಂಡಿತ ಅವರೇ, ಮೆಸೇಜ್ ಹಾಕಿ. ಖಂಡಿತ ನಿಮ್ಮ ವಿಡಿಯೋ ನೋಡ್ತೀನಿ ನಾನು. ನನಗೆ ಲೈವ್ಗೆ ಬಂದು ಸಪೋರ್ಟ್ ಮಾಡಿ, ನಾನು ವಿಡಿಯೋ ನೋಡ್ತೀನಿ. ನನ್ನ ಇವತ್ತಿನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ನೋಡ್ತೀನಿ. ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಎಪಿ ಡೇ ಅವರು ಇಲ್ಲ ಎಡಿಟಿಂಗ್ ಅಂತಿದ್ದಾರೆ. ಥ್ಯಾಂಕ್ ಯು ಆರ್ಯ ಬ್ರೂ ಅಂತಿದ್ದಾರೆ. ಆರ್ಯ ಅವರು ಎಲ್ಲೋ ಶ್ರೀಶಾಮ ತಿನ್ನಮ್ಮ ಅಂತಿದ್ದಾರೆ. ಯಾಕೆ ಟೈಮ್ ಆಗಿದೆ ಅಲ್ವಾ ಅಂತಿದ್ದಾರೆ. ಪ್ರೀತಿ ಅವರು ಅಡಿಗೆ ಮನೆ ಅಡಿಗೆ ಮನೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ಪ್ರೀತಿ ಅವರು ಹೋಗು ಎಪ್ಪಿ ರಿಟರ್ನ್ ಅಮೌಂಟು ಹಾಕಲ್ಲ ಮತ್ತೆ ಅಂತಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಕಾರಲ್ಲೇ ಇದ್ದೀನಿ. ಹೌದಾ ತಿನ್ನವ ಸಿಸ್ ಓಕೆ ಸಿಸ್, ಓಕೆ ಖಂಡಿತ. ಗಿಫ್ಟ್ ಡನ್ ಪ್ರೀತಿ ಅಂತಿದ್ದಾರೆ. ಆರ್ಯ ಅವರು, ಅಜಯ್ ಅವರು, ಶ್ರೀಶ್ ಅವರು ತಿನ್ನವ ಆರ್ಯ ಬ್ರೂ ಅಂತಿದ್ದಾರೆ. ಆರ್ಯ ಅವರು ಕಮೆಂಟ್ ಡನ್ ಅಕ್ಕ, ಮುಂಚೆ ಮತ್ತೆ ಚೆಕ್ ಮಾಡಿ. ಓಕೆ ಆರ್ಯ ಅವರೇ, ಖಂಡಿತ ಜಾಯ್ನ್ ಆಗ್ತೀನಿ 8:30ಗೆ. ಪೂಜಾ ಹೌದಾ ಅಂತಿದ್ದಾರೆ. ಎಪಿ ಡೇ ಅವರು ಸಬ್ಸ್ಕ್ರೈಬ್ ಆಗಿದ್ದೀನಿ ನೋಡಿ ಪ್ರೀತಿ ಅಂತಿದ್ದಾರೆ. ಆರ್ಯ ಅವರು ಪೂಜಾ ಮತ್ತೆ ಏನು ಸಮಾಚಾರ ಅಂತಿದ್ದಾರೆ. NSCS ಅವರು ಬಂದರು. ಸಿ ಸಾಯ್ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. NBR ಅವರು ಅಜಯ್ ಪ್ಲೀಸ್ ಡನ್ ಅಂತಿದ್ದಾರೆ. ಅಜಯ್ ಅವರೇ ನಿಮಗೆ ಡನ್ ಅಂತ NBR ಅವರು. ಎಡಿಟಿಂಗ್ ಮಾಡಿದರೆ 1,000 ಆಗ್ತಾರೆ ಅಂತಿದ್ದಾರೆ. ಸಕ್ಕರೆ ನಾಡಿನ ಅಕ್ಕರೆಯ ಮಗಳು ಬಂದರು, ಪ್ಲೀಸ್ ಎಲ್ಲರೂ ಕನೆಕ್ಟ್ ಆಗಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಡಿಟಿಂಗ್ ಲೈವ್ ಇದೆ ಅಂತಿದ್ದಾರೆ. ಹೌದು ಆರ್ಯ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. NSCS ಅವರು ನನಗೆ ಲೈವ್ ಮಾಡೋಕ್ಕೆ ಇಷ್ಟ ಇಲ್ಲ. ಹೌದಾ, ಯಾಕೆ ಇಷ್ಟ ಇಲ್ಲ ಪೂಜಾ? ನನಗೂ ಕೂಡ ಟೆನ್ಷನ್ ಆಗಿದೆ. ಲೈವ್ ಬೇಡ ಏನು ಬೇಡ ಅಂತ ಇದ್ದೇನೆ. ಪೂಜಾ MLA ಅಂತ ಕೆಲಸ ನಂದು ಅಂತಿದ್ದಾರೆ. ಗಿಫ್ಟ್ ಡನ್ ಅಜಯ್ ಕುಮಾರ್ ಅಂತಿದ್ದಾರೆ. ಪೂಜಾ ಹೇಗಿದ್ದೀರಾ ಅಂತಿದ್ದಾರೆ ನಮ್ಮ ಅಜಯ್ ಕುಮಾರ್ ಅವರು. ಹೇಗಿದ್ದೀರಾ ಪೂಜಾ ಅಂತಿದ್ದಾರೆ ನಮ್ಮ ಅಜಯ್ ಅವರು. ನೋಡಿ, ಡಾರ್ಕ್ ಚಾಕ್ಲೇಟ್ ತಿನ್ನು ಹಾರ್ಟ್ಗೆ ಒಳ್ಳೆಯದು ಅಂತಿದ್ದಾರೆ. ಹೌದು ಹರಿ ಅಂತಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ಚಲೋ ಮಾಡ್ಕೊಳ್ಳಿ. ಆಯ್ತು ಟೈಮ್ ಥ್ಯಾಂಕ್ ಯು ಸೋ ಮಚ್. यशु बस हो गया बेटा, बस हो गया. ಥ್ಯಾಂಕ್ ಯು ಸೋ ಮಚ್. ನೈಸ್ ಅಂತಿದ್ದಾರೆ NBR ಅವರು. ಎಪಿ ಡೇ ಅವರು ಎಂತಮ್ಮ ಮಲ್ಕೋ ಈಗ. ಥ್ಯಾಂಕ್ ಯು ಸೋ ಮಚ್. ಓಕೆ ಎಪಿ ಟ್ರೈ ಮಾಡ್ತೀನಿ ಅಂತಿದ್ದೆ. ಎಪಿ ಅವರು ಸೂಪರ್ ಸಪೋರ್ಟ್ ಎಡಿಟಿಂಗ್ ಅವರು. ಥ್ಯಾಂಕ್ ಯು ಸೋ ಮಚ್ ಎಪಿ ಅವರು. ಓಕೆ ಎಂಜಾಯ್ ಅಂತಿದ್ದಾರೆ. ಎಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರೀಶಾ ನಾಗಿ ಅವರು
ಪೂಜಾ ಗಾರ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪಿ ಅವರು ಸೂಪರ್ ಸಪೋರ್ಟ್ ಆಗಿದೆ. ಪೂಜಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ನೋಡಿ, ನಮ್ಮ ಶಿಶನಾಗಿ ಅವರು. ಪೂಜಾ ಅವರು ಕೋಲು ಕಿರ್ಕುತ ಜಾಸ್ತಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಶಿಶಾ ಅಂತಿದ್ದಾರೆ ನೋಡಿ. ಪೂಜಾ ಅವ್ರು ಕೊಡ್ತಾರಂತೆ ಈಗ. ಓಕೆ ಶಿಶಾ ಅಂತಿದ್ದಾರೆ. ಓಕೆ ಓಕೆ ಬಾಯ್ ಬಾಯ್ ಅಂತಿದ್ದಾರೆ. ಪಿ ದೇವರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ನೀರು ಬತ್ತಲ್ಲ ಸಣ್ಣ ಚೂರಾಗಿ. ಟೈಮ್ ಇರಲ್ಲ ಸಿಸ್ಟರ್, ಕಾಲೇಜಿಗೆ ಅಸೈನ್ಮೆಂಟ್. ಓಕೆ ಬಾಯ್ ಸಿಸ್ಟರ್ ಅಂತಿದ್ದಾರೆ. ಬಾಯ್ ಎಪ್ಪಿ ಅಂತಿದ್ದಾರೆ. ಓ ಮಚಿ ಪೋಷ್ ನೀರು ಕೊಂಡಲ್ಲ ಬಂಚೂರು. ಆರ್ಯ ಹೋಗಿದ್ಯಾ ಅಂತಿದ್ದಾರೆ. ಓದ್ಯಾ ಅಂತಿದ್ದಾರೆ ನಮ್ಮ ಇವರು ಪೂಜಾ ಅವರು. ಬೇಗ ಪೋ ಪತ್ತಲ್ಲ ನೀ ಎಂಚಾನ ಮಾಡ್ತಿದ್ದೆ ಪೋ ಚೂರು. ಆರ್ಯ ಓದ್ಯಾ ಅಂತಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಬನ್ನಿ 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 ಸಪೋರ್ಟ್ ಮಾಡಿ. ಓ ಮಗ ಪ್ಲೀಸ್ ಚೂರು ಮಿತ್ತದು ಕುಲ್ಲುದು ದೇವತ. ಏನಾಗಿದೆ ಪೂಜಾ ಅಂತಿದ್ದಾರೆ NBR ಅವರು. ಯಾರೆಲ್ಲ ಇಡಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ. ಗಡಿ ಗಡಿ ನೀರಿಗೆ ಏನಾಗ್ತದ ಪತ್ತೋನು ಅದು ಜಪ್ಪೊಡಿತ್ತೆ. ಯಾರು ಐಡಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ ಬನ್ನಿ. NBR ಅವರು ನೈಸ್ ನೈಸ್ ಅಂತಿದ್ದಾರೆ. NBR ಅವರೇ ನನಗೊಂದು ಮೆಸೇಜ್ ಹಾಕಿ ಆಯ್ತಾ. ಐಡಿಯಲ್ ಇದ್ದವರು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏಯ್ ಹಲೋ ಅಲ್ಲಿ ಬರ್ತೀರಾ? ಹಲೋ ಯಾರಿದ್ದೀರಾ? ನಾ ಜಪ್ಪುಲೆಪ್ಪು. ಊಟ ಆಯಿತು ಸಿಸು, ನಿಮ್ದಾಯ್ತಾ? ಏನು ಊಟಕ್ಕೆ ಇವತ್ತು? ನಂದಾಯಿತು. ನಿಮ್ಮ ಊಟ ಆಯಿತಾ? ಏನಾಗಿದೆ? ಅದೇ ನೋಡು ನನಗೆ ನೋಡಿ, ನಾನು ಇವತ್ತು ಲೈವ್ ಸ್ಟಾರ್ಟ್ ಮಾಡುವಾಗ ಲೇಟ್. ನಂದು ವಾಚ್ ಅವರು ನಾನೀಗ ಲೈವ್ ಎಂಡ್ ಮಾಡ್ತೀನಲ್ವಾ, ಆಗ ನನಗೆ ವಾಚ್ ಅವರ್ ಎಷ್ಟು ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಆಪ್ಷನ್ ವಾಚ್ ಅವರದ್ದು ಬರ್ತಾ ಇಲ್ಲ. ಮಿಸ್ಟರ್ ಭೀಮಾ ಅವರು ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯಿತು ಭೀಮಾ ಅವರೇ, ನಿಮ್ದಾಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸಪೋರ್ಟ್ ಅಂದಿದ್ದಾರೆ ಪ್ರೀತಿ ಕುಮಾರ್ ಅವರು. ಖಂಡಿತ ಕೊಡ್ತೀನಿ ಪ್ರೀತಿ ಕುಮಾರ್ ಅವರೇ. ನಾಳೆಯಿಂದ ಎಲ್ರಿಗೂ ಬ್ಲೂ ಕೊಡ್ತೀನಿ. ಎಲ್ಲ ರಿಮೂವ್ ಮಾಡ್ತಿದ್ದೀನಿ, ಯಾಕಂದರೆ ನನ್ನ ಸ್ವಲ್ಪ ಲೈವಲ್ಲಿ ಪ್ರಾಬ್ಲಮ್ ಆಗಿದೆ. ಯಾಕಂದರೆ ನನ್ನ ವಾಚ್ ಅವರು ಸ್ವಲ್ಪ ಏನೋ ಆಗಿದೆ, ಅದಕ್ಕೆ ಬ್ಲೂ ರಿಮೂವ್ ಮಾಡಬೇಕಂದ್ರು. ನಾಳೆ ಬೆಳಿಗ್ಗೆ ಎಲ್ರಿಗೂ ಕೊಡ್ತೀನಿ. ಈಗ ಎಲ್ಲರದ್ದು ರಿಮೂವ್ ಮಾಡ್ತಾ ಇದ್ದೀನಿ. ಯಾರಿಗೆ ಮೆಸೇಜು ಆಗ್ತಿಲ್ಲ ಅವರು ಎಲ್ಲರೂ ನನಗೆ ಮೆಸೇಜ್ ಹಾಕಿ, ಖಂಡಿತ ನಿಮಗೆ ನಾನು ಇದು ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಮೆಸೇಜಲ್ಲಿ ಬ್ಲೂ ಕೊಡ್ತೀನಿ. ಎಲ್ರಿಗೂ ರಿಮೂವ್ ಮಾಡ್ತಿದ್ದೀನಿ. ಎಲ್ಲರೂ ಬಂದು ಸಹಕರಿಸಿ ಪ್ಲೀಸ್. ಒಂದೇ ಒಂದು ದಿನ ನಾಳೆಯಿಂದ ಎಲ್ರಿಗೂ ಬ್ಲೂ ಕೊಡ್ತೀನಿ ನಾನು, ಆಯಿತಾ ಪ್ರೀತಿ ಅವರೇ? NBR ಅವರೇ ನಿಮಗೂ ಕೂಡ ಎಲ್ರಿಗೂ ಬ್ಲೂ ತೆಗಿತಾ ಇದ್ದೀನಿ ನಾನು, ಯಾಕಂದರೆ ನನಗೆ
ತುಂಬ ಪ್ರಾಬ್ಲಮ್ ಆಯಿತು. ಒಂದು ವಾಚ್ ಅವರಿದ್ದು ಬರ್ತಾ ಇಲ್ಲ ಖಂಡಿತ. NBR ಅವರೇ, ನೀವು ನನಗೆ ಒಂದು ಮೆಸೇಜ್ ಹಾಕಿ ಆಯಿತಾ? ಪ್ರೀತಿ ಅವ್ರದ್ದು ಶೋ ಆಗಿತ್ತು, ನಿಮ್ಮದು ಮಿಸ್ಟರ್ ಭೀಮಾ ರಿಟರ್ನ್ ಪ್ಲೀಸ್. ಮಿಸ್ಟರ್ ಭೀಮಾ ರಿಟರ್ನ್ ಪ್ಲೀಸ್. ನಾಳೆಯಿಂದ ಎಲ್ರಿಗೂ ಬ್ಲೂ ಕೊಡ್ತೀನಿ ನಾನು. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇದರಲ್ಲಿ, ಲೈವಲ್ಲಿ ವಾಚ್ ಅವರಿದ್ದೇನೋ ಆಗಿದೆ, ಅದಕ್ಕೆ ನಾನು ಬ್ಲೂ ರಿಮೂವ್ ಮಾಡ್ತಾ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ, ನಾಳೆ ಖಂಡಿತ ಮಾರ್ನಿಂಗಲ್ಲಿ ನಿಮಗೆ ಎಲ್ರಿಗೂ ಬ್ಲೂ ಸಿಗುತ್ತೆ. ಓಕೆ ಸಿಸ್, ಆಮೇಲೆ ಹೋಗುವಾಗ ತೆಗಿತೀನಿ. ಪ್ರೀತಿ ಅವರೇ ಇದ್ದೀರಾ? ಇದ್ದರೆ ಈಗ ಕೊಡ್ತೀನಿ, ಮತ್ತೆ ಹೋಗುವಾಗ ತೆಗಿತೀನಿ. ಓಕೆ ಅಕ್ಕ ಅಂತಿದ್ದಾರೆ. ಹೋಗುವಾಗ ತೆಗಿತೀನಿ, ಎಲ್ಲರೂ ಮೆಸೇಜ್ ಹಾಕಿ. ಪರವಾಗಿಲ್ಲ ಅಂತಿದ್ದಾರೆ. ಮೆಸೇಜ್ ಹಾಕಿ ನನಗೆ. ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ನಾನು ಖಂಡಿತ ನಿಮಗೆ ಮೆಸೇಜಿನ ಮುಖಾಂತರ ಅಲ್ಲಿ ಬ್ಲೂ ಕೊಡ್ತೀನಿ ವಿಡಿಯೋದಲ್ಲಿ. ಮಿಸ್ಟರ್ ಭೀಮಾ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಕಮೆಂಟ್ ಅಂತಿದ್ದಾರೆ ನಮ್ಮ ಶಿಷ್ಯನಾಗಿ ಅವರು. ಥ್ಯಾಂಕ್ ಯು. ಯಾರೆಲ್ಲ ಐಡಲ್ ಇದ್ದೀರಾ ಒಂದು ಸಪೋರ್ಟ್ ಮಾಡಿ. ಪ್ರೀತಿಯವರೇ ಇದ್ದೀರಾ? ಲೈಕ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಯಾರಿಗಾದರೂ ಮೆಸೇಜ್ ಶೋ ಆಗ್ತಾ ಇಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಹೋಗಿ ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿ. ಖಂಡಿತ ನಿಮಗೆ ಬ್ಲೂ ಕೊಡ್ತೀನಿ, ಖಂಡಿತವಾಗಿಯೂ. ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಅಂತಿದ್ದಾರೆ ಲೀಲಾ ಕುಟುಂಬ ಅವರು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಫೋರ್ ಗಿಫ್ಟ್ ಬೇಕಂತೆ ನಮ್ಮ ಲೀಲಾ ಕುಟುಂಬ ಅವರಿಗೆ. ಯಾರಾದರೂ ಕೊಟ್ಟಿಲ್ಲ ಅಂದರೆ ಕೊಡಿ. ಎಷ್ಟಕ್ಕೆ? 1Kಗಾ ಲೀಲಾ ಅವರೇ? 3 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಒಲೆ ಮಾಷ చెప్పు జరా. ತ್ರೀ ಮೆಂಬರ್ಸ್ ಇದ್ದೀರಾ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಆಲ್ ಮ್ಯಾಮ್ 4:30ಕ್ಕೆ. ಹೌದಾ? ಯಾರೂ ಇಲ್ಲ ಅಂದರೆ ನಾನು ಇವತ್ತು ಲೇಟ್ ಸ್ಟಾರ್ಟ್ ಮಾಡಿದ್ದೇನೆ, ಹಾಗೆ ಗೊತ್ತಿಲ್ಲ ಯಾರಿಗೂ.
ನಂದು ಟೈಮಿಗೆ ಮಾಡಲಿಲ್ಲ, ಮಾಡಿದ್ದೆ ಅದು ಮತ್ತೆ ಕಾಲ್ ಬಂತು ಕಟ್ಟಾಯಿತು, ಮತ್ತೆ ಮಾಡೇ ಇಲ್ಲ. 3 ಮೆಂಬರ್ಸ್ ಇದ್ದೀರಾ ಇದರಲ್ಲಿ. ಸಪೋರ್ಟು ನೋಡಿ. ನಿಮಗೆ ಮೆಸೇಜು ಆಗ್ತಿಲ್ಲ ಅಂದರೆ ಖಂಡಿತವಾಗಿಯೂ ನನ್ನ ಚಾನಲ್ಗೆ ಹೋಗಿ ಲೈಕ್ ಕೊಟ್ಟು ಮೆಸೇಜ್ ಮಾಡಿ ಬನ್ನಿ, ನಾನು ಅಲ್ಲಿಂದ ಬ್ಲೂ ಕೊಡ್ತೀನಿ. ಹೌದಾ ಮ್ಯಾಮ್? ಹೌದು ಇದು ಲೇಟ್ ಆಯಿತು ನಾನು ಸ್ಟಾರ್ಟ್ ಮಾಡುವಾಗ. ಇವತ್ತು ಅದೆಂತ ಗೊತ್ತಾ, ವಾಚ್ ಅವರ್ ಇದ್ದು ನನ್ನದು ಸ್ವಲ್ಪ ಏನಾದ್ರು ಆಯಿತು ಲೈವ್ ಕಟ್ ಮಾಡುವಾಗ. ಅಪ್ಪ ಚೋಚಿ NBR ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವನಿತಾ ಕನ್ನಡ ವಾಹಿನಿ, ವನಿತಾ ಕನ್ನಡ ವಾಹಿನಿ, ವನಿತೆ ಕನ್ನಡ ವಾಹಿನಿ. ಕಂಗ್ರಾಟ್ಸ್ ಪ್ರೀತಿ ಸಿಸ್ ಆನ್ ಕಂಪ್ಲೀಟೇಷನ್ 1K ಅಂತಿದ್ದಾರೆ. ಮಾಡ್ತೀನಿ ಅಂತಿದ್ದಾರೆ. ಓಕೆ ಹೆಂಚಿನ ಮಗಶ. ಜಪ್ಪು ಮಾಡ್ತೀನಿ ಅಂತಿದ್ದಾರೆ. ಓಕೆ, 3 ಮೆಂಬರ್ಸ್ ಇದ್ದೀರಾ ಇದರಲ್ಲಿ, ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಜಪ್ಪು ವನಿತಾ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. 1K ಆಯಿತು ವನಿತಾ ಅಂತಿದ್ದಾರೆ. ದೇವಾ ಒನ್ಕೆ ಆಯ್ತಾ ವನಿತಾ ಅಂದಿದ್ದಾರೆ. 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಮೆಸೇಜ್ ಮಾಡಿ ನೋಡಿ. ಮೆಸೇಜ್ ಶೋ ಆಗ್ತಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಇದರಲ್ಲಿ ವಿಡಿಯೋದಲ್ಲಿ ಕಮೆಂಟ್ ಹಾಕಿ, ಖಂಡಿತ ಬ್ಲೂ ಕೊಡ್ತೀನಿ. 4 ಮೆಂಬರ್ಸ್ ಐಡಲ್ಲಿ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಟೂ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. చూచిలే నిధులు చెప్పులే బాగుంది ఇప్పుడు చెప్పులే. ಮೇಮೊಬ್ರು ಸಪೋರ್ಟ್ ಅಂತಿದ್ದಾರೆ ವನಿತೆ ಅವರು. ಲೈಕ್ ಕೊಡದವರು ಲೈಕ್ ಅನ್ನು ಕೊಡಿ. చెప్పి నేను చెప్పి ನಾನು ಆಗಲೇ ಬಂದಿದ್ದೀನಿ.
ಲೀಲಾ ಸೀಸ್ ನಂದಲ್ಲ ಸೀಸ್ ಪ್ರೀತಿ ಅವ್ರದ್ದು. ಥ್ಯಾಂಕ್ಸ್ ವನಿತಾ. ಹೌದಾ ಅಂತಿದ್ದಾರೆ. ಅಮ್ಮ ನಿನ್ನ ಹೋಗುತ್ತೆ. ಬಂದೆ ಈಗ. ಯಾರೆಲ್ಲ ಇಡಲಿದ್ದೀರಾ ಒಂದು ಸಪೋರ್ಟ್ ಮಾಡಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಬಂದೆ. ಲೈಫ್ ಇತ್ತು ರಂಜು. ರಂಜು ಹಾಯ್ ರಂಜು, ವೆಲ್ಕಮ್ ರಂಜು. ಲೈಕ್ ಡನ್ ಅಂತಿದೀಯಾ ರಂಜು? ಎಂತ ಗೊತ್ತಾ, ನಿಂಗೂ ಏನಾದರೂ ಗೊತ್ತಾ ಯೂಟ್ಯೂಬ್ ಬಗ್ಗೆ? ನಿನ್ನ ಹತ್ರ ಒಂದು ಕೇಳೋದು ಬಾಕಿ ಇತ್ತು, ಎಲ್ಲರದ್ದು ಕೇಳಿ ಆಯಿತು ನಾನು. ಕೊಡ ಮಲ್ಕೋರೆ ಮಲ್ಕೋ. ರಂಜುಮ್ಮ ಗೊತ್ತಾ ನಿನಗೆ? ಎಂತ ಗೊತ್ತಾ, ವಾಚ್ ನಾನು ಲೈವ್ ಎಂಡ್ ಮಾಡ್ತೀನಲ್ವಾ, ಆಗ ವಾಚ್ ಟೈಮ್ ಅವ್ರದ್ದು ವಾಚ್ ಟೈಮ್ ಎಷ್ಟು ಸಿಗುತ್ತೆ ಅಂತ ನನಗೆ ಈಗ ಬರ್ತೇ ಇಲ್ಲ. ಈಗ ಮಾಡಿದ ಲೈವ್ಗೆ ಎಷ್ಟು ಗಂಟೆ ಸಿಕ್ತು ಅದು ನನಗೆ ಕಾಣ್ತೇ ಇಲ್ಲ. ಅದು ಯಾವುದು ಹೇಗೆ ಅಂತ ಗೊತ್ತಾ ನಿಮಗೆ ಏನಾದರೂ? ಮೊನ್ನೆ ತನಕ ಇತ್ತು, ನಿನ್ನೆ ಹಿಂದೆ ಇಲ್ಲ, 2 ದಿನದಿಂದ. ಅಕ್ಕ ಹೇಳಿ ಅಂತಿದ್ದಾರೆ. ಅಂದೆ 4 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಯಾರಿಗಾದರೂ ಬ್ಲೂ ಸಿಕ್ಕಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಹಾಕಿ, ವಿಡಿಯೋಗೆ ಕಮೆಂಟ್ ಹಾಕಿ, ನಾನು ಖಂಡಿತ ಬ್ಲೂ ಕೊಡ್ತೀನಿ. ಬ್ಲೂ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ನಾನೀಗ. ನಾಳೆಯಿಂದ ಎಲ್ರಿಗೂ ಬ್ಲೂ ಸಿಗುತ್ತೆ. ಜಪ್ಪಿಯಾ ರಂಜು ಇದೆಯಾ? ಹೌದಾ, ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲ, ನೋಡುವ ಸಂಜೆವರೆಗೆ ಎಂತಾಗುತ್ತೆ ಅಂತ ನೋಡುವ. ಇವತ್ತು ವಾಚ್ ಅವರ್ ಆದರೆ ನನಗೆ ವಾಚ್ ಅವರ್ ಸಿಗುತ್ತೆ ಅಂತ ಲೆಕ್ಕ. ಸೆಟ್ಟಿಂಗ್ ಆದರೆ ನನಗೆ ವಾಚ್ ಅವರ್ ಸಿಗುತ್ತೆ ಅಂತ ಲೆಕ್ಕ. ಇವತ್ತು ಎಂಟ್ರಿ ಆದರೆ ನೋಡಿಲ್ಲ ಅಕ್ಕ, ಏನು ಗೊತ್ತಿಲ್ಲ ನನಗೆ. ನನ್ನ ಲೈವ್ ಮಾಡಿದ್ರ ಮೇಲೆ ಹೇಳುತ್ತೇನೆ. ಹೌದು. ಓ, ನೀನು ಮಾಡಲ್ಲಲ್ವಾ, ಅದೇ ಪ್ರಾಬ್ಲಮ್. ನಾನು ಇವತ್ತು ಎಲ್ಲರದ್ದು ಬ್ಲೂ ತೆಗ್ದಿದ್ದೀನಿ, ಹಾಗೆ ಎಲ್ರಿಗೂ ಶೋ ಆಗ್ತಿಲ್ಲ. ನೆನ್ಸಿಲ್ಲ ಸಂಗೀತ ಪಂಡ ಅರ್ಥಾವ್ಜಾ ಹಾಂ ಅರ್ಥ ಮಲ್ಪೈತೆ. ಧನಂಜಯ ಆಚಾರ್ಯ ಅವರು ಬಂದರು. ಹಾಯ್ ವೆಲ್ಕಮ್ ಧನಂಜಯ ಆಚಾರ್ಯ ಅವರೇ, ವೆಲ್ಕಮ್. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ, ಲೈಕನ್ನು ಕೊಡಿ. ಅಕ್ಕ ನಮ್ಮದು ತೆಗ್ದಿದ್ದೀರಾ? ನಿಮ್ಮದು ತೆಗಿಲಿಲ್ಲ, ಕೆಲವ್ರದ್ದೆಲ್ಲ ತೆಗಿತಿದ್ದೇನೆ. ಅಪರೂಪ ಎಲ್ಲ ಬರ್ತಾರಲ್ಲ, ಅವ್ರದ್ದೆಲ್ಲ ತೆಗ್ದಿದ್ದೀನಿ ಈಗ. ನಿಮ್ಮದು ತೆಗಲಿಲ್ಲ ರಂಜು?
ಕೆಲವರದ್ದು ತೆಗಿತೀನಿ, ಅಪರೂಪಗಂತಲ್ಲ, ನಾಳೆ ಕೊಡ್ತೀನಿ ಅವರಿಗೆ. ಯಶುಸಾನ್ ಬ್ಲಾಗ್ಸ್ ಅವ್ರದ್ದು ತೆಗಿತೀನಿ ನಾನು ಬ್ಲೂ, ಅವರಿಗೆ ಬೇಡ ಅಂತ ಅವ್ರದ್ದು ಬ್ಲೂ ತೆಗೆದೆ. ಲೈಫ್ ವಿತ್ ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅದು ನನ್ನ ಪ್ರಾಬ್ಲಮ್ ಏನಂತ ಅರ್ಥ ಆಗಬೇಕಲ್ವಾ, ಅದಕ್ಕೆ ಬ್ಲೂ ತೆಗಿತಿದ್ದೀನಿ. ಊಟ ರೀತಾ, ಊಟ ನಾನು ಬುಕ್ ಸಿಗುತ್ತೆ ಅಂತೆ ಯಶುಸಾನ್ ಬ್ಲಾಗ್ಸ್ ಅವರೇ. ಸ್ಕೂಲಲ್ಲಿ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಹೋಗ್ಬೇಕಂತೆ. ಮ್ಯಾಮ್ದು ಕಾಲ್ ಬಂತು, ಹೋಗ್ಬೇಕಂತೆ. ಯಶುಸಾನು ಬ್ಲಾಗ್ಸ್ ತೆಗಿರಿ ನಂದು, ನಾನು ಡೈಲಿ ಕಮೆಂಟ್ ಮಾಡಿ ಬರ್ತೀನಿ. ಓಕೆ ಆ ಥರ ರಂಜು, ಈಗ ಒಮ್ಮೆ ತೆಗಿತೀನಿ, ನಿಂದು ಶೋ ಆಗ್ತದೆ ಅಂತ ನೋಡ್ತೀನಿ. ನೋಡುವ ರಂಜು, ತೆಗಿತೀನಿ ಆಯಿತಾ, ನೋಡು ಮೆಸೇಜ್ ಹಾಕಿ ನೋಡು, ಶೋ ಆಗ್ತೀಯದ ಅಂತ ನೋಡ್ತೀನಿ ನಾನು. ತೆಗ್ದೆ ನೋಡಿ, ಈಗ ಮೆಸೇಜ್ ಹಾಕಂತೆ, ಈಗ ಮೆಸೇಜ್ ಹಾಕು, ತೆಗ್ದೆ ನಿಂದು. 5 ನಿಮಿಷ ಬಿಟ್ಟು ನಾನು ಕೊಡ್ತೀನಿ. ಬಂದಿದ್ದರೆ ನಿಮಗೆ ಬ್ಲೂ ಹಾಂ ನೋಡಿ ಬಂತಾ, ಬರುತ್ತಾ? ಶೋ ಆಗ್ತಿಲ್ಲ ಅಲ್ವಾ ರಂಜು? ಮೆಸೇಜ್ ಮಾಡು. ಆಗ್ತಿಲ್ಲ ನೋಡು, ಆಗ್ತಿಲ್ಲ ಅಲ್ವಾ ರಂಜು? ಅದೇ ಕೆಲವರದ್ದು ಶೋ ಆಗ್ತಿಲ್ಲ, ಅದಕ್ಕೆ. ಅಕ್ಕ ಆಗ್ತಿಲ್ಲ ಅಲ್ವಾ? ನಾನೀಗ ಕೊಟ್ಟೆ ನೋಡಿ. ಹೌದು ಹೌದು, ಅದೇ ನಾ ಮೆಸೇಜ್ ಹಾಕಬೇಕು ನನ್ನ ವೀಡಿಯೋದಲ್ಲಿ, ಆಗ ಶೋ ಆಗುತ್ತೆ. ಯಾರು ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಮೆಸೇಜ್ ಶೋ ಆಗಿಲ್ಲ ಅಂದರೆ ನೋಡಿ, ನಾನು ನಿಮಗೆ ಬ್ಲೂ ಕೊಡ್ತೀನಿ. ಹೋಗಿ ನನಗೆ ಕಮೆಂಟ್ ಹಾಕಿ ಬನ್ನಿ, ನಾನು ಮತ್ತೆ ಕೊಡ್ತೀನಿ. ಹೌದೌದು, ಶೋ ಆಗ್ತಿಲ್ಲ. ನಾನು ಎಲ್ಲರ ತೆಗಿತೀನಿ, ನನಗೆ ಹೆದ್ರಿಕೆ ಆಗ್ತುಂಟು, ಎಂತಂತ ಗೊತ್ತಿಲ್ಲ. ಎಲ್ಲರೂ ಲೈಕ್ ಕೊಟ್ಟು ಬನ್ನಿ. ಇವತ್ತು ನಾನು ಲೇಟು ಸ್ಟಾರ್ಟ್ ಮಾಡಿದೆ ರಂಜು, ಇವತ್ತು ಲೇಟು ಸ್ಟಾರ್ಟ್ ಮಾಡಿದೆ ನಾನು. ಯಾಕೆ ಗೊತ್ತಾ, ನನಗೆ ಮಾರ್ನಿಂಗು ಸ್ಟಾರ್ಟ್ ಮಾಡಿದೆ 10 ಗಂಟೆಗೆ. ಆಗ ನನ್ನದು ಮ್ಯಾಮ್ದು ಸ್ಕೂಲಿದು ಕಾಲ್ ಬಂತು, ಅವ್ರ ಹತ್ರ ಮಾತಾಡಿದೆ, ಅದು ಕಟ್ಟಾಯಿತು. ಮತ್ತು ಬೇಡ ಅಂತ 1 ಗಂಟೆ ಸ್ಟಾರ್ಟ್ ಮಾಡಿದ್ದು. AJS ಅವ್ರದ್ದು ಉಂಟಂತೆ 2:30ಗೆ, ಗೊತ್ತಾ? ಅದು ಎಲ್ಲಿರುತ್ತೆ ಲೈಫ್ ಇದು ರಂಜು ಯೂಟ್ಯೂಬ್ದು ಲೈವ್ ಪಾಲಿಸಿ ಎಲ್ಲಿರುತ್ತೆ? ಲೈವ್ಗೆ ಟ್ರೀಮ್ ಆ್ಯಂಡ್ ಕಂಡೀಷನ್ ಏನು ಅಂತ ಏನ ಜಪಮ್ಮ, ಅದು ಎಲ್ಲಿ ಹೋಗಿ ನೋಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಆಗಿದಾ? ಹೌದಾ? ನಾನು ಅವಳು ಅಂದ್ಲು ನನಗೆ, ನೀನು ಈಗ ಮಾಡಬೇಡ ಅಂದ್ಲು ನನಗೆ. ಸಂಜೆ ಹೋಗ್ಲಿಕ್ಕೆ ಉಂಟು, ಅದಕ್ಕೆ ಸ್ವಲ್ಪ ಆದರೂ ಮಾಡಿ ಇಡುವ ಅಂತ ಅಂದ್ಕೊಂಡೆ. AJS ಅಕ್ಕಕ್ಕೆ ಗೊತ್ತು, ಅವ್ರಿಗೆ ಗೊತ್ತುಂಟು, ಅವರು ಓದಿ ಅಂದಿದ್ರು. ಇದು ಗೊತ್ತಿಲ್ಲಂತೆ ಅವ್ರಿಗೆ ಏನಂತ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸಿನಮ್ಮ ಈ ಚಡ್ಡಿ ಬಾಡು ನರಕದಯ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಂಜು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಂಜು, ಥ್ಯಾಂಕ್ ಯು. ಅದು ಕೊಡು, ಕೋಲ್ ಕೊಡು ಮಲ್ಕ ಬೇಗ, ಚಡ್ಡಿ ಅಮ್ಮ ಬೇಗ. ಥ್ಯಾಂಕ್ ಯು ಯಶುಸಾನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ನೈಟ್ ಲೈವ್ ಇಲ್ವಾ? ಇದೆ ನೈಟ್ ಮಾಡ್ತೀನಿ ನಾನು, ನೈಟ್ ಮಾಡಿಯೇ ಮಾಡ್ತೀನಿ. ಇವತ್ತು ಎಲ್ಲ ಬ್ಲೂ ತೆಗಿತೀನಿ, ನಾಳೆ ಎಲ್ರಿಗೂ ಕೊಡ್ತೀನಿ. ಆದದ್ದು ಆಗುತ್ತೆ, ಎಂತ ಮಾಡ್ಲಿಕ್ಕೆ ಆಗಲ್ಲ, ಬ್ಲೂ ತೆಗಿಲೇಬೇಕಾಗುತ್ತೆ. ಈಗ ನೋಡಿ 3 ಮೆಂಬರ್ಸ್ ಇದ್ದೀರಾ. ಬ್ಲೂ ಇಲ್ಲಾಂದರೆ ನನಗೆ ಲೈಕ್ ಕೊಟ್ಟು ಬನ್ನಿ. ಇದು
ನನ್ನ ಅದರಲ್ಲಿ ಮೆಸೇಜ್ ಹಾಕಿ ಬಂದು ಮೆಸೇಜ್ ಮಾಡಿ, ನಾನು ಖಂಡಿತ ಬ್ಲೂ ಕೊಡ್ತೀನಿ. ಕೆಲವರಿಗೆ ಬ್ಲೂ ಇಲ್ವಾ ಅಂತ ಹಾಗೆ ಅವರು ಹೋದರು, ತೆಗ್ದೆ ಅಲ್ವಾ ಅದಕ್ಕೆ. ಏನು ಮಾಡೋದು, ತೆಗಿಲೇಬೇಕಾಗುತ್ತೆ ನಮ್ಮ ಸೇಫ್ಟಿಗೋಸ್ಕರ ಆದರೂ. ಎಲ್ರಿಗೂ ಕೊಡ್ತೀನಿ ಮತ್ತೆ. ನೋ ನೋ ನೋ, ಜಿಪ್ಪುಲೆ ಮಗ ದಾಯಿ. ಥ್ಯಾಂಕ್ ಯು ರಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. 3 ಮೆಂಬರ್ಸ್ ಇದ್ದೀರಾ, ಐಡಲ್ ಇದ್ದೀರಾ, ಏಕೆ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ನಾನು ಕೂಡ 2 ಗಂಟೆಗೆ 3 ಗಂಟೆಗೆ ಬಂದ್ ಮಾಡ್ತೀನಿ. ಥ್ಯಾಂಕ್ ಯು ರಂಜು. ಎಂತೆಂಥ ಕ್ರಮ ಬಂದಿದೆ ಅಂತ ಗೊತ್ತಿಲ್ಲ ರಂಜು. ಎಂತೆಂಥ ಮೆಸೇಜ್ ಹಾಕ್ಲಿಕ್ಕಿಲ್ಲಂತೆ, ಸಪೋರ್ಟ್ ಮೆಸೇಜ್ ಹಾಕ್ಲಿಕ್ಕಿಲ್ಲಂತೆ, ಸಪೋರ್ಟ್ ಅಂತ ಹಾಕ್ಲಿಕ್ಕಿಲ್ಲಂತೆ. ಎಂಥ ಹೌದಾ ಇಲ್ವಾ? ನಾವು ಯೂಟ್ಯೂಬ್ ಕಡೆಯಿಂದಲೇ ಒಂದು ಫೋನ್ ನಂಬರ್ ಆದರೂ ಯೂಟ್ಯೂಬ್ ಅವ್ರು ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು, ಮಾಡ್ತಿದ್ದೆ. ಜಪ್ ಅಕ್ಕ ಕಾಫಿ ವಿಡಿಯೋ ನೋಡಿ. ಯಾರ್ದು? ಯೂಟ್ಯೂಬ್ ಅವರು ಒಂದು ಫೋನ್ ನಂಬರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವ ರಂಜು? ಎಲ್ರಿಗೂ ಕಾಲ್ ಮಾಡಿ ಕೇಳಲಿಕ್ಕೆ. ಅಯ್ಯೋ ಅಯ್ಯೋ, ಸೂಪರ್ ಸಪೋರ್ಟ್ ರಂಜು. ಏಯ್, ಒಬ್ರಿಗೆ ಕಾಲ್ ಮಾಡಿದೆ ರಂಜು ನಾನು. ಅವ್ರದ್ದು ಇದರಲ್ಲಿ ಯೂಟ್ಯೂಬಲ್ಲಿ ಅವರು ವಿಡಿಯೋ ಬಗ್ಗೆ ಎಡಿಟಿಂಗ್ ಬಗ್ಗೆ ಎಲ್ಲ ಇದು ಮಾಡ್ತಾರೆ. ಅವ್ರಿಗೆ ಅವ್ರ ನಂಬರ್ ಸಿಕ್ಕಿತ್ತು ಅದರಲ್ಲಿ, ಅದಕ್ಕೆ ಕಾಲ್ ಮಾಡಿದೆ. ಅವರಂದ್ರೆ ಏನು ಹೆದರ್ಕೋಬೇಡಿ, ಅದು ಸರಿಯಾಗುತ್ತೆ ಅಂದರು. ಬಿಡು ಬೇಟಾ. 4 ಮೆಂಬರ್ಸ್ ಇದ್ದೀರಾ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ನೋಡಿ, ಬ್ಲೂ ಇಲ್ಲಾಂದರೆ ನನಗೆ ಕಮೆಂಟ್ ಹಾಕಿ, ಎಲ್ರಿಗೂ ನಾನು ಬ್ಲೂ ಕೊಡ್ತೀನಿ. ಇವತ್ತಿನ ವಿಡಿಯೋಗೆ ಕಮೆಂಟ್ ಹಾಕಿ, ಬ್ಲೂ ಖಂಡಿತ ಕೊಡ್ತೀನಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಹೌದಾ, ಸೂಪರ್ ನೀವು ಅಂತಿದ್ದಾರೆ. ಹೌದು, ಕಾಲ್ ಮಾಡಿದೆ ಅವ್ರಿಗೆ. ಅವರಂದ್ರೆ ಹೆದರ್ಕೋಬೇಡಿ, ಆಗುತ್ತೆ ಅದು ಅಂದರು. ಅದು ಸರಿ ಆಗ್ತದೆ, ನೀವು ಲೈವ್ ಮುಂದುವರಿಸಿ ಅಂದರು. ಏನೋ ಮನಸ್ಸೇ ಸರಿ ಇರಲಿಲ್ಲ ಇವತ್ತು. ನಾನು ಮಾಡೋದು ಅಂತ ಗೊತ್ತಾ, ನನಗೆ ಒಬ್ಬೊಬ್ರು ಹೇಳ್ತಾರೆ ನೀವು ಅಷ್ಟು ಮಾಡ್ತೀರಿ ಇಷ್ಟು ಮಾಡ್ತೀರಿ ಅಂತ. ನಾನು ಹೌದು, ನಿಜವಾಗ್ಲೂ ನಾನು ಮಾರ್ನಿಂಗ್ 10ರಿಂದ 1:30 ತನಕ 3 ಗಂಟೆ ಮಾಡ್ತೀನಿ. ರಾತ್ರಿಗೆ 3 ಗಂಟೆ 6 ಗಂಟೆ ಮಾಡ್ತೀನಿ. ಅಷ್ಟು ಮಾಡ್ಬೋದು. 12 ಗಂಟೆಯಲ್ಲಿ 6 ಗಂಟೆ ಮಾಡಿದರೆ ಏನಾಗುತ್ತೆ? ಕೆಲವರಿಗೆ ಅದು ನೀವು ಎಷ್ಟೊತ್ತಿರೋದ್ರೆ ಲೈವಲ್ಲಿ ಇರ್ತೀರಾ ಅಂತಾರೆ. ಅವರು ಎಷ್ಟು ಬೇಕಾದರೆ ಇರ್ಬೋದು ರಂಜು, ನಾವಿರಬಾರ್ದಷ್ಟೇ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 2 ಮೆಂಬರ್ಸ್ ಇದ್ದೀರಾ, ಐಡಲ್ಲಿ ಸೂಪರ್ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ರಂಜು ಅವರೇ. ಥ್ಯಾಂಕ್ ಯು ರಂಜು ಅವರೇ. ಕೊಡೋದು ಮಲಗ್ಲಿಕ್ಕೆ ಆಗಲ್ವಾ? ಆಗುತ್ತಾ? ಹಾಂ, ಮಲ್ಕೋ. ಹ್ಞೂ ಅಕ್ಕ ಅಂತಿದ್ದಾರೆ. ನಾನೀಗ ಎಲ್ಲರದ್ದು ಬ್ಲೂ ತೆಗ್ದಿದಲ್ವ, ಅವರೇ ಬಂದು ನೋಡ್ತಾ ಇದ್ದಾರೆ ಏನೋ. ಖುಷಿ ಯೋಗೇಶ್ ಅವರು ಬಂದರು. ಆಯ್ ಖುಷಿ ಯೋಗೇಶ್ ಅವರೇ, ವೆಲ್ಕಮ್ ನಿಮಗೆ, ವೆಲ್ಕಮ್. ಲೈಫ್ ಇದು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಖುಷಿ ಯೋಗೇಶ್ ಅವರು, ವೆಲ್ಕಮ್ ನಿಮಗೆ, ವೆಲ್ಕಮ್.
ಲೈಕ್ 35 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಖುಷಿ ವೆಲ್ಕಮ್ ಅಂತಿದ್ದಾರೆ. ಹಾಯ್ ಖುಷಿ ವೆಲ್ಕಮ್ ಅಂತಿದ್ದಾರೆ. ನಮ್ಮ ಲೈಫ್ ಇದ್ ರಂಜು ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ರಂಜು ಅಂತಿದ್ದಾರೆ ಖುಷಿ ಯೋಗೇಶ್ ಅವರು. ನೋಡಿ ನೀವು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಬಂದೆ. ನಾನು ಮಕ್ಕಳನ್ನು ಮಲಗಿಸ್ತೀನಿ ಸ್ವಲ್ಪ. ನಂದು ಅದೇ ಈ ಟೈಮಲ್ಲಿ ಮಾಡಿದರೆ ನಂಗೆ ಹೀಗೇ ಆಗೋದು. ಮಾಡಿ ಸ್ವಲ್ಪ ಮಲಗಿ. ಜಪ್ಪು 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 ಇಶು. ಶ್ರೀಶನಾಗಿ ರೆಡ್ಡಿ ಥ್ಯಾಂಕ್ ಯು ಸೋ ಮಚ್. आपको ಗಿಫ್ಟ್ ಚಾಹಿಯೆ, ನಿಮಗೆ ಗಿಫ್ಟ್ ಬೇಕಾದರೆ ನಾನು ಬ್ಲೂ ಕೊಡ್ತೀನಿ. ಗಿಫ್ಟ್ ತಗೊಳ್ಳಿಕ್ಕೆ ಇದ್ರೆ ಬ್ಲೂ ಕೊಡ್ತೀನಿ ಆಯಿತಾ. ಲಕ್ problema assim.